ಪಲಿ 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 ಪಯ ಹೊಸ ಕುರಲು ಹೊಸ ಕುರಲು ಹೊಸ ಕುರಲು ಹೊಸ ಕುರಲು ಹೊಸ ಕುರಲು ಹೊಸ ಕುರಲು ಹೊಸ ಕುರಲು. ವೀಕ್ಷಕ ಬಾಂಧವರಿಗೆ ನಮಸ್ಕಾರ. ನಿಖಿಲಿನ ಮಾತ ಮೊಕ್ಕಿಡೋದಕ್ಕೊಂದು ಪಸಕೊರಲ್ದ ಇನಿತ ಸುದ್ದಿಗೊಂಚಲ ಶುರು ಮಂತೊಂದಲ್ಲ. You touched my heart. Flowers are symbol of love. Happy married life. Colorful flowers for you with love. We love to decorate your happiest places. We make your life better. We love to wish you happiness. Let us live together with love. Fulfilling your colorful dreams. Say much more with flowers. Rangoli Flowers, Florist and Decor, opposite Moti Mahal, Hampankatta, Mangalore, and near ARC, Ullalbail, Tokot. ಸುದ್ದಿಗೊಂಚಲಿಗೆ ಸ್ವಾಗತ. ಉಳ್ಳಾಲ ಸದ್ಭಾವನಾ ವೇದಿಕೆ ಪಸಕೊರಲ್ ಬಳಗದ ಒಟ್ಟು ಸೇರಿಕೆಡು ಬಬ್ಬುಕಟ್ಟೆ ಹಿರಾ ಶಿಕ್ಷಣ ಸಂಸ್ಥೆದ ಸಹಕಾರಡು ಹಿರಾ ಶಿಕ್ಷಣ ಸಂಸ್ಥೆದ ಕಾಲೇಜು ವಿದ್ಯಾರ್ಥಿಗಳಿಗಾದ ಸಾಮಾಜಿಕ ಸ್ವಾಸ್ಥ್ಯ ಬಕ್ಕ ಸಾಮರಸ್ಯ ಅಭಿಯಾನದ ಜಾಗೃತಿ ಮಾಹಿತಿ ಕಾರ್ಯಕ್ರಮನ ಕಾಲೇಜ್ ಸಭಾಂಗಣ ಸೋಮವಾರ ಕಾಂಡೆ ನಡಪಾಯಿರು. ಸಾಮಾಜಿಕ ಸ್ವಾಸ್ಥ್ಯ ಬೊಕ್ಕ ಸಾಮರಸ್ಯದ ಸಂದೇಶನ್ ಕೊರ್ಪಿನ ವಿಶೇಷ ಸರಣಿ ಕಾರ್ಯಕ್ರಮನು ಸದ್ಭಾವನಾ ವೇದಿಕೆ ಉಳ್ಳಾಲ ಬೊಕ್ಕ ಪೊಸಕುರಲ್ ಬಳಗದ ಒಟ್ಟು ಸೇರಿಗೆಡು ಅವಲವರು ನಡಪೊಂದುಲ್ಲೇರು. ಇನತ ಅಂಗವಾದ ಬಬ್ಬುಕಟ್ಟೆ ಹಿರಾ ಶಿಕ್ಷಣ ಸಂಸ್ಥೆದ ಕಾಲೇಜ್ ವಿದ್ಯಾರ್ಥಿಗಳಿಗಾದ ಕಾಲೇಜ್ ಸಭಾಂಗಣಡು ಸೋಮವಾರ ಕಾಂಡೆ ಸಾಮಾಜಿಕ ಸ್ವಾಸ್ಥ್ಯ ಸಾಮಾಜಿಕ ಸಾಮರಸ್ಯ ಕಾರ್ಯಕ್ರಮ ನಡಪಾಯಿರು. ಕಾರ್ಯಕ್ರಮಡು ಸಂಪನ್ಮೂಲ ವ್ಯಕ್ತಿಯಾದ ಪಾಲ್ಪಡೆಯಿನ ಉಳ್ಳಾಲ ಪೊಲೀಸ್ ಠಾಣಾ ಸಬ್ ಇನ್ಸ್ಪೆಕ್ಟರ್ ಮೊಹಮ್ಮದ್ ಮನ್ಸೂರ್ ವಿದ್ಯಾರ್ಥಿಗಳಿಗೆ ಮಾದಕ ದ್ರವ್ಯದ ಬಗೆಟ್ ಮಾಹಿತಿ ಗೊತ್ತು ಕೊಡು ಅಂಚಾಂಡ ಅವಿತ ಬಗೆಟ್ ಜಾಗೃತಿ ಉಪ್ಪೆರ ಸಾಧ್ಯ ಅವೇನು ಎದುರಿಸಾಯರೆ ಸಾಧ್ಯ ಮಾಡ ತೆರಿಪಾಯಿರು. ಯಾವ ರೀತಿ ಮಾದಕ ವಸ್ತುಗಳು ಈ ಜಗತ್ತಿನಲ್ಲಿ ಇಂತಹ ಒಂದು ದುಷ್ಪರಿಣಾಮವನ್ನು ಬೀರುತ್ತದೆಯೋ ಅದೇ ರೀತಿ ಸಂಚಾರದಲ್ಲಿಯೂ ಕೂಡ ವಿದ್ಯಾರ್ಥಿನಿಯರು ತಮ್ಮ ವಾಹನ ಚಾಲನೆಯಲ್ಲಿ ನಿಯಮಗಳನ್ನು ಪಾಲಿಸದೇ ಇರುವುದರಿಂದ ಜಗತ್ತಿನಲ್ಲಿ ಇವತ್ತು ವಿದ್ಯಾರ್ಥಿಗಳು ಬಹಳಷ್ಟು ಮರಣದ ಸ್ಥಿತಿಗೆ ಹೋಗ್ತಕ್ಕಂತಹದ್ದನ್ನು ಸಂಚಾರದಲ್ಲಿ ರಸ್ತೆಯಲ್ಲಿ ನಾವು ಕಾಣ್ತೀವಿ. ದಯವಿಟ್ಟು ವೈಯಕ್ತಿಕವಾಗಿ ಇದನ್ನು ತಾವು ಪಾಲಿಸಬೇಕು. ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಅಥವಾ ಭಾರತದಲ್ಲಿ ನಾವು ಅತಿ ಹೆಚ್ಚು ಅಪಘಾತಗಳ ಬಗ್ಗೆ ಅಂಕಿ ಅಂಶಗಳನ್ನು ನೋಡಿದಾಗ ನಮಗೆ ಕಾಣತಕ್ಕಂತಹದ್ದು ವಿದ್ಯಾರ್ಥಿಗಳ ಸಾವು ಮತ್ತು ನೋವುಗಳು. ಯಾಕೆ ಹೀಗಾಗ್ತದೆ ಅಂತ ಹೇಳಿದರೆ, ನಿಮಗೆ ಸಂಚಾರದ ಬಗ್ಗೆ ಅರಿವುಗಳೇ ಇರುವುದಿಲ್ಲ. ಅದರ ಬಗ್ಗೆ ಶಾಲೆಯಲ್ಲಿ ಆಗಲಿ ಬೇರೆ ಯಾವುದೇ ಒಂದು ಸಂಸ್ಥೆಯಲ್ಲಿ ಆಗಲಿ ಪಾಠಗಳೇ ಇಲ್ಲ. ಹಾಗಿದ್ರೆ ಸಂಚಾರ ಅಂದರೆ ಏನು? ಸಂಚಾರ ಅಂತ ಹೇಳಿದರೆ ವಾಹನಗಳು ಒಂದರ ಹಿಂದೆ ಒಂದರಂತೆ ಅಂತರವನ್ನು ಕಾಯ್ದುಕೊಂಡು ವಾಹನಗಳು ಒಂದರ ಹಿಂದೆ ಒಂದರಂತೆ ಅಂತರವನ್ನು ಕಾಯ್ದುಕೊಂಡು ಕ್ರಮಬದ್ಧವಾಗಿ ಸಂಚರಿಸುವುದನ್ನು ನಾವು ಸಂಚಾರ ಅಂತ ಕರಿತೀವಿ. ಇಲ್ಲಿ ವಿದ್ಯಾರ್ಥಿಗಳು ಗಮನ ಹರಿಸಬೇಕು. ಇವತ್ತು ಈ ಜಗತ್ತಿನಲ್ಲಿ ಒಂದು ತಾಯಿ ತನ್ನ ಗರ್ಭಾವಸ್ಥೆಯಲ್ಲಿ ಆಸ್ಪತ್ರೆಗೆ ಹೋಗಬೇಕು ಅಂತಾದರೆ ಆ ತಾಯಿ ರಸ್ತೆಯನ್ನು ಬಳಕೆ ಮಾಡ್ತಾಳೆ, ಜೊತೆಗೆ ವಾಹನವನ್ನು ಬಳಕೆ ಮಾಡ್ತಾಳೆ. ಏತೆ ಶಿಕ್ಷಣ ಇತ್ತಂಡಲ ನೈತಿಕ ಮೌಲ್ಯಲು ಇಚ್ಚಿಂದಾಂಡ ನೈತಿಕತೆ ಮಾನವೀಯತೆದ ಬಗೆಟ್ ತೆರೆದಿಚ್ಚಿಂದಾಂಡ ಪ್ರಯೋಜನ ಇಚ್ಚಿ ನೈತಿಕ ಮೌಲ್ಯಲು ನಂಗ ವ್ಯಕ್ತಿತ್ವನ ಕಂತು ಕೊರ್ಕೊಂಡು ಸಮಾಜಡು ನಮ್ಮನ್ನು ಗುರುತಿಸಾವನ ಸ್ಥಾನಮಾನನು ಒದಗಿಸಾವನು ಪಣದು ಶಾಂತಿ ಪ್ರಕಾಶನದ ವ್ಯವಸ್ಥಾಪಕರು ಜನಾಬ್ ಮೊಹಮ್ಮದ್ ಕುಂಜಿ ಉದಾರ್ಮಿ ಸಹಿತ ವಿದ್ಯಾರ್ಥಿಗಳಿಗೆ ಸಂದೇಶ ಕೊರಿಯರು. ನಮ್ಮ ದೇಶದಲ್ಲಿ 2097 ಮಕ್ಕಳು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ, ವಿದ್ಯಾರ್ಥಿಗಳು. ಈ ದೇಶದಲ್ಲಿ ನಡೆದ ಒಟ್ಟು ಆತ್ಮಹತ್ಯೆಗಳ 12% ಅದು. 2097 ಮಕ್ಕಳು ಆತ್ಮಹತ್ಯೆ ಮಾಡಿಕೊಂಡದ್ದು ಒಂದು ಪರೀಕ್ಷೆಯಲ್ಲಿ ಫೈಲ್ ಆದ ಕಾರಣಕ್ಕೆ.
ಅಥವಾ ಕಡಿಮೆ ಮಾರ್ಕ್ ಸಿಕ್ಕಿದ ಕಾರಣಕ್ಕೆ. ಹೀಗೆ ವಿದ್ಯಾರ್ಥಿಗಳು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ನಮ್ಮ ದೇಶದಲ್ಲಿ. ಇನ್ನು 2024 ಲೆಕ್ಕ ಬರ್ತದೆ ಡಿಸೆಂಬರ್ನಲ್ಲಿ, ಅದು ಇನ್ನಷ್ಟು ಹೆಚ್ಚಿರ್ಬೋದು. ಅಂದರೆ ಯಾಕೆ ಹೀಗೆ ಅಂತ ಕೇಳಿದರೆ, ಬದುಕಿನಲ್ಲಿ ಧೈರ್ಯ ಇಲ್ಲದ, ಆತ್ಮವಿಶ್ವಾಸ ಇಲ್ಲದ, ವ್ಯಾಲ್ಯೂಸ್ಗಳೇ ಇಲ್ಲದ, ಯಾರ ಬದುಕಿನಲ್ಲಿ ವ್ಯಾಲ್ಯೂಸ್ಗಳಿರುತ್ತದೆ ಅವರಿಗೆ ಬದುಕಿನಲ್ಲಿ ಭಯ ಎಂಬುದು ಇರುವುದಿಲ್ಲ. ಏನಾದರೂ ಭಯ ಇರುವುದಿಲ್ಲ ಅವರಿಗೆ. ರವೀಂದ್ರನಾಥ್ ಟಾಗೋರ್ ಅವರು ನೊಬೆಲ್ ಪ್ರೈಸ್ ಬಂತವರಿಗೆ. ಅವರಿಗೆ ನೊಬೆಲ್ ಪ್ರೈಸ್ ಬಂದದ್ದು ಗೀತಾಂಜಲಿ ಎಂಬ ಅವರ ಸಾಹಿತ್ಯಕ್ಕೆ. ಗೀತಾಂಜಲಿಯಲ್ಲಿ ರವೀಂದ್ರನಾಥ್ ಟಾಗೋರ್ ರವರು ಪ್ರಾರ್ಥನೆ ಅಂತ ಒಂದು ಕವನ ಬರೆದಿದ್ದಾರೆ. ಅವರು ದೇವರೊಂದಿಗೆ ಪ್ರಾರ್ಥಿಸುವುದು. ಅವರ ಪ್ರಾರ್ಥನೆ ಏನು? ಟಾಗೋರ್ ರವರ ಪ್ರಾರ್ಥನೆ, ದೇವ ನನಗೆ ನೀನು ಕಷ್ಟ ಕೊಡಬೇಡ ಅಂತ ಅಲ್ಲ, ದೇವ ನನಗೆಷ್ಟು ಕಷ್ಟ ಬಂದರೂ ನನಗೆ ನೀನು ಭಯ ಕೊಡಬಾರ್ದು ಅಂತ. ಭಯ ಬರಬಾರ್ದು ಬದುಕಿನಲ್ಲಿ. ರವೀಂದ್ರನಾಥ್ ಟಾಗೋರ್ ರವರು ಬದುಕಿನಲ್ಲಿ ಬಹಳ ಕಷ್ಟ ಅನುಭವಿಸಿದವರು. 20 ವರ್ಷಗಳಲ್ಲಿ ಅವರ ಪತ್ನಿ, ತಂದೆ, ತಾಯಿ, ಮಗ ಎಲ್ಲರನ್ನು ಕಳ್ಕೊಂಡಿದ್ದಾರೆ. ಅವರು ಬಹಳ ದೊಡ್ಡ ಪರೀಕ್ಷೆ ಎದುರಿಸಿದವರು. ಟಾಗೋರ್ ರವರ ಪ್ರಾರ್ಥನೆ, ದೇವ ನನಗೆ ನೀನು ಕಷ್ಟ ಕೊಡಬೇಡ ಅಂತ ಅಲ್ಲ, ದೇವ ಬದುಕಿನಲ್ಲಿ ಎಷ್ಟು ಕಷ್ಟ ಬಂದರೂ ನನಗೆ ನೀನು ಭಯ ಕೊಡಬಾರದು ಅಂತ. ನಮ್ಮ ಬದುಕಡು ನಂಬಿಕೆ ನಿರೀಕ್ಷೆ ಬೊಕ್ಕ ಪ್ರೀತಿ ದೀವೊಂದು ಒವ್ವೆ ಒತ್ತಡಗು ಬಲಿಯಾವಂದೆ ಮಾತೆಲ್ಲ ನಿಯಂತ್ರಿಸಾವೊಂದು ಬದುಕು ರೂಪಿಸಾವಡ್ಕೊಂಡದು ಬಬ್ಬುಕಟ್ಟೆ ಸಾರ್ಜೆಂಟ್ ಬಿಷಪ್ ಚರ್ಚ್ದ ಸಭಾ ಪಾಲಕರು ವಂದನೀಯ ಎಡ್ವರ್ಡ್ ಕರ್ಕಡ ಸಂದೇಶ ಬರೆಯರು. ನಮಗಾಗಿ ನಾವಿಂದು ಬಾಳುವಾಗ ನಮಗಿರುವಂಥ ಬಹಳ ಪ್ರಾಮುಖ್ಯವಾದ ವಿಷಯ ಪ್ರೀತಿ. 3 ವಿಷಯ ಉಂಟು: ನಂಬಿಕೆ, ನಿರೀಕ್ಷೆ ಮತ್ತು ಪ್ರೀತಿ. ಈ 3 ವಿಷಯಗಳು ನಮ್ಮ ಜೀವನದಲ್ಲಿ ಯಾವಾಗಲೂ ಇರಬೇಕು. ದೇವರಲ್ಲಿ ನಂಬಿಕೆ, ನಮ್ಮ ಹೆತ್ತವರಲ್ಲಿ ನಮಗೆ ನಂಬಿಕೆ, ನಮ್ಮ ಸಂಸ್ಥೆ, ನಾವು ಕಲಿಯುವ ಸಂಸ್ಥೆ, ಅದರ ಮೇಲೆ ನಂಬಿಕೆ. ನಮಗಿರುವ ನಿರೀಕ್ಷೆ, ವಿದ್ಯಾರ್ಥಿ ಜೀವನದಲ್ಲಿ ನಾವು ಉತ್ತಮವಾದ ಭವಿಷ್ಯವನ್ನು ರೂಪಿಸಿಕೊಳ್ಳಬೇಕೆಂಬ ಆಲೋಚನೆ ಮಾಡ್ತಾ ಇದ್ದೇವೆ. ನಿಮಗಿರುವ ಸಬ್ಜೆಕ್ಟ್ಗಳು ಬೇರೆ ಬೇರೆ ಇರಬಹುದು. ನೀವೆಲ್ಲರೂ ಕೂಡ ವಿದ್ಯಾರ್ಥಿ ಜೀವನದಲ್ಲಿ ಮುಂದೆ ಸಾಗುತ್ತಾ ಇದ್ದೀರಿ. ನಿಮಗೆ ಬೋಧನೆ ಮಾಡುವಂಥ ಶಿಕ್ಷಕ ವೃಂದ ಅವರ ವಿವಿಧ ರೀತಿಯ ಬೋಧನೆಗಳ ಮೂಲಕ ನೀವು ನಿಮ್ಮ ಜೀವನವನ್ನು ರೂಪಿಸಿಕೊಳ್ತೀರಿ. ನಿಮಗೊಂದು ನಿರೀಕ್ಷೆ ಇದೆ, ನಾನು ಈ ಗುರಿ ತಲುಪಬೇಕು. ಆ ನಿರೀಕ್ಷೆ ನೆರವೇರಬೇಕಾದರೆ ನಿಮ್ಮ ಪ್ರಯತ್ನ, ನಿಮ್ಮ ದೈನಂದಿನ ಜೀವನದ ಎಲ್ಲ ಆಗು ಹೋಗುಗಳಲ್ಲಿ, ಮುಖ್ಯವಾಗಿ ಕಲಿಯುವುದರಲ್ಲಿ, ವಿದ್ಯಾರ್ಥಿ ಜೀವನ ಕಲಿಯುವಂಥದ್ದು ಬಹಳ ಪ್ರಾಮುಖ್ಯ. ನಂಬಿಕೆ, ನಿರೀಕ್ಷೆ ಮತ್ತು ಪ್ರೀತಿ. ಪ್ರೀತಿ ಶಬ್ದ ಎಲ್ಲರನ್ನು ಒಂದು ಮಾಡ್ತದೆ. ಕಣಚೂರು ಆಯುರ್ವೇದಿಕ್ ವೈದ್ಯಕೀಯ ಕಾಲೇಜ್ದ ಸಹಾಯಕ ಉಪನ್ಯಾಸಕಿ ಡಾಕ್ಟರ್ ಸೌಮ್ಯ ಅಶೋಕ್ ಆರೋಗ್ಯನ ಕಾತೊನ್ನೆಟ್ಟು ದೈಹಿಕ ಮಾನಸಿಕ ಆರೋಗ್ಯದ ಒಟ್ಟಿಗೆ ಆಧ್ಯಾತ್ಮಿಕತೆಲ ಪ್ರಭಾವ ಬೀರುಂಡು ಅಂಚಾದು ನಮ್ಮ ಬದುಕದ ಶೈಲಿನ ಆರೋಗ್ಯಕರವಾದ ರೂಪಿಸಾವಡ್ಕೊಂಡದು ತೆರಿಪಾಯರು. ಕರೆಕ್ಟಾಗಿ ನೋಡ್ಲಿಕ್ಕೆ ಹೋದರೆ ಸಿಗುವಂತಹ 90% ಮಾಹಿತಿಗಳೆಲ್ಲವೂ ಅವರು ನಾನ್ ಮೆಡಿಕಲ್ ಸ್ಟೂಡೆಂಟ್ಸ್ ಅಥವಾ ನಾನ್ ಪ್ರೊಫೆಷನಲ್ಸೇ ಆಗಿರ್ತಾರೆ. ಅದು ನಾವು ನೆನ್ಪಿಟ್ಕೊಳ್ಬೇಕು. ಎಲ್ಲ ಅಡ್ವರ್ಟೈಸ್ಮೆಂಟ್ಗಳು ನಮಗೆ ಗೈಡ್ ಮಾಡ್ತವೆ, ಬಟ್ ಆ್ಯಕ್ಚುಲಿ ಗೈಡಿಂಗ್ ಈಸ್ ಓನ್ಲಿ ಟು ಇಂಪ್ರೂವ್ ದೇರ್ ಆರ್ ಪಾಪ್ಯುಲೇಟ್ ಆರ್ ಪಾಪ್ಯುಲರೈಸ್ ದೇರ್ ಪ್ರಾಡಕ್ಟ್ಸ್ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ನನ್ನ ಹತ್ರ ಒಂದು ಆಯಿಲ್ ಪ್ರೆಸ್ ಮೆಷಿನ್ ಇತ್ತು. 1 kg ಅಷ್ಟು ನೆಲಗಡಲೆ ಹಾಕಿದರೆ ನಿಮಗೆ ಎಷ್ಟು ಸಾಧಾರಣವಾಗಿ ಆಯಿಲ್ ಪ್ರೆಸ್ಸಲ್ಲಿ ಎಣ್ಣೆ ಸಿಗ್ಬೋದು? ಒಂದು 100 ml ಅಷ್ಟು ಸಿಕ್ಕಿದರೂ ಕಷ್ಟ. ಆದರೆ ಅದೇ ನೀವು ರಿಫೈನ್ಡ್ ಆಯಿಲ್ ಅಂತ ಹೇಳಿ ನೆಲಗಡಲೆಯ ಎಣ್ಣೆಯನ್ನು ನೀವು ಹೊರಗಡೆ ತಗೊಂಡ್ರೆ 1 ಲೀಟ್ರಿಗೆ 200-300ಗೆ ಅಷ್ಟು ಚೀಪಾಗಿ ಸಿಗ್ತದೆ. ಹಾಗಾದರೆ ನೀವು ಲೆಕ್ಕ ಹಾಕಿ, ಜಾಹೀರಾತಿನ ಒಂದು ಮೌಢ್ಯತೆ ಅಥವಾ ಜಸ್ಟ್ ಹಿಪ್ನೋಸೈಸಿಂಗ್ ಯುವರ್ ಮೆಂಟಾಲಿಟಿ ಅಥವಾ ನಿಮ್ಮ ಮನಸ್ಸನ್ನು ಯಾವ ರೀತಿ ಅದರ ಪ್ರಾಡಕ್ಟಿನ ಬಗ್ಗೆ ಅವರನ್ನು
ಅವರ ಕಡೆ ನಿಮ್ಮನ್ನು ಅಟ್ರಾಕ್ಟ್ ಮಾಡ್ತಾರೆ ಅನ್ನೋದನ್ನು ನಾವು ತಿಳ್ಕೊಳ್ಬೇಕಾಗ್ತದೆ. ನಾವು ಒಂದು ಹೋಟೆಲಿಗೆ ಹೋದರೆ ಒಂದು ವಡೆ ಅಥವಾ ಏನಾದರೂ ಕರಿದ ವಸ್ತುವನ್ನು ಆರ್ಡರ್ ಮಾಡಿದರೆ ಅದನ್ನು ಟಿಶ್ಯೂ ಪೇಪರಲ್ಲಿ ಹೀಗೆ ಒತ್ತಿ ಒತ್ತಿ ಎಣ್ಣೆ ಪಸೆ ತೆಗೆದು ತಿಂತೇವೆ. ಬಟ್ ಅದೇ ಮಾಲಿಗೆ ಹೋದರೆ ನಾವೊಂದು ಪಾಪ್ಕಾರ್ನ್ ತೆಗೆದುಕೊಂಡ್ರೆ ಅದರಲ್ಲಿ ಎಷ್ಟು ಆಯಿಲ್ ಆ್ಯಡ್ ಮಾಡಿರ್ತಾರೆ, ಎಷ್ಟು ಫ್ಯಾಟ್ ಆಯಿಲ್ ಮಾಡಿರ್ತಾರೆ, ಎಷ್ಟು ಫ್ಲೇವರ್ಸ್ ಆ್ಯಡ್ ಮಾಡಿರ್ತಾರೆ, ಎಷ್ಟು ಉಪ್ಪು ಆ್ಯಡ್ ಮಾಡಿರ್ತಾರೆ ಅನ್ನೋದನ್ನು ಯಾರೂ ನೋಡೋದಿಲ್ಲ. ಒಂದು ಈಗೆಲ್ಲ ಕಡೆ ಉತ್ಸವ ಜಾತ್ರೆಗಳಲ್ಲಿ ನೋಡ್ತೇವೆ ನಾವು. ವಾಟ್ ಇಸ್ ಇಟ್ ಕಾಲ್ಡ್? ಪೊಟ್ಯಾಟೋದು ಟ್ವಿಸ್ಟರ್. ಎಷ್ಟು ಜನಕ್ಕೆ ಅದರಲ್ಲೇ ಕರೆದು ಮತ್ತೆ ಅಷ್ಟಕ್ಕೆ ಮಿರ್ಚಿ ಮಸಾಲ ಹಾಕಿ ಕೊಡ್ತಾರೆ. ಎಷ್ಟು ಖುಷಿಯಿಂದ ತಿಂತೇವೆ ನಾವು. ಬಟ್ ಅದು ಎಷ್ಟು ನಾವು ಆರೋಗ್ಯಕ್ಕೆ ಹಾನಿಕರ. ಟ್ರಾನ್ಸ್ ಫ್ಯಾಟ್ ಇಸ್ ಡೈರೆಕ್ಟ್ಲಿ ಎಫೆಕ್ಟಿಂಗ್ ಯುವರ್ ಹಾರ್ಟ್ ಅನ್ನೋದನ್ನು ನಾವು ಮರಿಬಾರದು. ಉಳ್ಳಾಲ ಸದ್ಭಾವನಾ ವೇದಿಕೆಯ ಅಧ್ಯಕ್ಷರು ಪ್ರಸಾದ್ ರೈ ಕಲ್ಲಿಮಾರ್ ಗುರ್ಕಾರ್ಮೆನು ವಹಿಸುತ್ತಿದ್ದರು. ಶಾಂತಿ ಎಜುಕೇಷನ್ ಟ್ರಸ್ಟ್ ಅಧ್ಯಕ್ಷರು ಎಎಚ್ ಮೆಹಮೂದ್, ಹೀರಾ ಶಿಕ್ಷಣ ಸಂಸ್ಥೆದ ಪದವಿ ವಿಭಾಗದ ಸಂಚಾಲಕರು ರೆಹಮತುಲ್ಲಾ, ಪ್ರಾಥಮಿಕ ಬೊಕ್ಕ ಹೈಸ್ಕೂಲ್ ವಿಭಾಗದ ಸಂಚಾಲಕರು ಅಬ್ದುಲ್ ರಹಿಮಾನ್, ಪದವಿ ವಿಭಾಗ ಪ್ರಾಂಶುಪಾಲರು ಆಯಿಷಾ ಅಸ್ಮಿನ್, ಪದವಿ ಪೂರ್ವ ವಿಭಾಗ ಪ್ರಾಂಶುಪಾಲರು ಫಾತಿಮಾ ಮೆಹರೂನ್, ಸದ್ಭಾವನಾ ವೇದಿಕೆ ಗೌರವ ಅಧ್ಯಕ್ಷರು ಸದಾನಂದ ಬಂಗೇರ, ಕಾರ್ಯದರ್ಶಿ ಅನ್ವರ್ ಸಾಬ್, ಹೀರಾ ಶಿಕ್ಷಣ ಸಂಸ್ಥೆ ಕಾರ್ಯದರ್ಶಿ ಅಬ್ದುಲ್ ಕರೀಂ ಇಂಚಿತಿ ಪ್ರಮುಖರು ಕಾರ್ಯಕ್ರಮದ ಮುತಾಲಿಕೆಡಿದ್ದರು. ಹೀರಾ ಶಿಕ್ಷಣ ಸಂಸ್ಥೆದ ವಿದ್ಯಾರ್ಥಿಗಳು ಪ್ರಾರ್ಥನೆ ಗೀತೆ ಪಂಡೇರು. ಪೊಸಕುರ ನಿರ್ದೇಶಕರು ವಿದ್ಯಾಧರ್ ಶೆಟ್ಟಿ ಸಭೆ ನೆತ್ಕೊಂಡು ಪ್ರಾಸ್ತಾವಿಕ ಪಾತೆರ ಪಂಡೇರು. ಪ್ರಾಧ್ಯಾಪಕಿಯರು ಶ್ರೀಮತಿ ಪ್ರಮೀಳಾ ಬೊಕ್ಕ ಶ್ರೀಮತಿ ವನಜಾಕ್ಷಿ ಸವಿಸ್ ದಾರಿಕೆ ಮಲ್ತದು ಸೊಲ್ಮೆ ಸಂದಾಯರು. ಸುದ್ದಿಗೊಂಚಲಿಗೆ ಸ್ವಾಗತ. ಉಳ್ಳಾಲ ನಗರಸಭಾ ವ್ಯಾಪ್ತಿದ ಹಳಕೋಟೆ ಮುಳಿಗುಡ್ಡೆ ಪರಿಸರಡು ಶ್ರೀಮತಿ ಎಂಕೆ ಖತೀಜಾ ಹುಸೇನ್ ದಂಪತಿಲಿನ ಇಲ್ಲ ಕಂಪೌಂಡ್ ಗೋಡೆ ಗುಡ್ಡೆ ಜರಿದು ಬೂಡ್ದು ಇಲ್ಲದ ಗೋಡೆಲ ಬಿರುಕು ಬೂಡ್ದು ಅಪಾಯಕಾರಿ ಪರಿಸ್ಥಿತಿ ಸೋಮವಾರ ತಡರಾತ್ರಿ 2:30 ಗಂಟೆಗೆ ನಡೆತದೆ ಅಂಗಾರ ಕಾಂಡೆ ವರದಿಯಾತಂಡು. ಸೋಮವಾರ ತಡರಾತ್ರಿ 2:40 ಪಂಡ ಅಂಗಾರೆ ಪುಲ್ಯಕಾಂಡೆ ನೆಲ ಅದಿರ್ಲಕಾದ್ ಕಂಪೌಂಡ್ ಗೋಡೆ ಗುಡ್ಡೆ ಜರಿದು ಬೂಡ್ದು ಇಲ್ಲಗ್ಲ ಅಪಾಯ ಇತ್ತಿನ ಪರಿಸ್ಥಿತಿ ವರದಿಯಾತಂಡು. ಉಳ್ಳಾಲ ಹಳೆಕೋಟೆ ಮುಳಿಗುಡ್ಡೆದ ಶ್ರೀಮತಿ ಖತೀಜಾ ಎಂಕೆ ಬೊಕ್ಕ ಹುಸೈನ್ ದಂಪತಿಲಿನ ಇಲ್ಲದ ಕಂಪೌಂಡ್ ಗೋಡೆ ರಾತ್ರಿ 2:40 ಪೂರ್ತಿಗೂ ಜರಿದು ಬೂರ್ದುಂಡು. ಕಂಪೌಂಡ್ ಗೋಡೆ ಜರಿವಿನ ತೊಟ್ಟಿಗೆ ಇಲ್ಲದ ಗೋಡೆಲ ನಡುಗಲಕ ಆದ್ ಅಪಾಯಡು ಉಂಡು. ಕಂಪೌಂಡ್ ಗೋಡೆರ್ದು ಕೇವಲ 2 ಅಡಿ ಅಂತರಡು ಇಲ್ಲದ ಗೋಡೆಲ ಇತ್ತದು ಇತ್ತೆ ಇಡೀ ಇಲ್ಲೇ ಅಪಾಯಡು ಉಂಡು. ಘಟನೆ ನಡಪುನಗ ಇಲ್ಲಡು ಶ್ರೀಮತಿ ಖತೀಜಾ ಹುಸೇನ್ ದಂಪತಿಲು ಸೇರ್ನಂಚ ಒಟ್ಟು 16 ಜನ ಇತ್ತೇರು. ಅದೃಷ್ಟವಶಾತ್ ಹೆಚ್ಚಿನ ಅಪಾಯ ದಾಲ ಆವಂದೆ ರಾತ್ರಿನೇ ಇಲ್ಲದಕ್ಲೇನು ಶ್ರೀಮತಿ ಖತೀಜಾರೇನ ಮೆಗ್ಗಿ ಎಂಕೆ ಹಂಜಾರೇನ ಇಲ್ಲಗ ಸ್ಥಳಾಂತರ ಮಲ್ದೇರು. ಅಂಗಾರೆ ಪುಲ್ಯಕಾಂಡೆ ಉಳ್ಳಾಲ ನಗರಸಭಾ ಆಯುಕ್ತರು ಮತ್ತಡಿ ಇಂಜಿನಿಯರ್ ತುಳಸಿ ಬೊಕ್ಕ ಕಂದಾಯ ಅಧಿಕಾರಿ ಚಂದ್ರಹಾಸ್ ಜಾಗೆಗೂ ಭೇಟಿ ಕೊಡ್ದು ಪರಿಶೀಲನೆ ಮಲ್ತೇರು. ಇಲ್ಲು ತೀರಾ ಅಪಾಯದ ಪರಿಸ್ಥಿತಿಡು ಉಂಡು ಅಂಚಾದ ಇಲ್ಲದಕ್ಲೇನು ತಕ್ಷಣ ಬೇತೆ ಇಲ್ಲಡು ಪುಲಕ ನಗರಸಭಾ ಅಧಿಕಾರಿಲ್ಲ ಸೂಚನೆ ಕೊಡ್ತೇರು. ಅಂಚೆನೆ ಜೆಸಿಬಿ ತರ್ಪಾದು ಕಂಪೌಂಡ್ ಗೋಡೆ ಗುಡ್ಡೆ ಜರಿದು ತಾದಿಗು ಬೂರ್ನ ಕಲ್ಲು ಮಣ್ಣುಲೆಲ್ನ ತೆರವು ಮಲ್ಪಾದು ತಾದಿಲ್ನ ಸರಿ ಮಲ್ಪಾಯಿರು. ಘಟನೆದ ಬಗೆಟು ಇಲ್ಲ ಯಜಮಾನಿ ಶ್ರೀಮತಿ ಖತೀಜಾ ಬೊಕ್ಕ ಹುಸೇನ್ ದಂಪತಿಲು ತೆರಿಪಾದು ಗುಡ್ಡೆ ಚರಿಯಂದಿಲಕ ವ್ಯವಸ್ಥೆ ಮಲ್ದದು ತಂಕ್ಲಿನ ಇಲ್ಲನ ಒರಿಪಾದ ಕೊರಡು ತಂಕ್ಲೆಗ್ ಆರೋಗ್ಯಲ ಸರಿ ಇಚ್ಚಿ ರಡ್ಡು ಜೋಕ್ಲು ರಿಕ್ಷಾ ಬುಡ್ಪುಣಿ ಪಂಡದ ಕೇನುಂಡೇರು. ರಾತ್ರಿ 2 ಗಂಟೆ 2:45 ಬಿದ್ದಿದೆ ಇದು. ಮತ್ತು ನನಗೆ ಸರ್ಜರ್ ಆಗಿದೆ. ದುಡಿಯೋ ಮಕ್ಕಳು ಇಬ್ಬರು ರಿಕ್ಷಾ ಡ್ರೈವರ್ನವರು. ನಮ್ಮಿಂದ ಇದು ಸಾಧ್ಯ ಇಲ್ಲ. ಇದನ್ನು ಪೂರ್ತಿಸಿ ಇದು ಮಾಡಿ ಕಟ್ಟಲಿಕ್ಕೆ ದಯಮಾಡಿ ನೀವೆಲ್ಲ ಅದನ್ನು ನೋಡಿಕೊಂಡು ನಮಗೆ ಒಂದು ಸಹಾಯ ಮಾಡಬೇಕು. ಭಾಳ ತೊಂದರೆಯಲ್ಲಿ ಇದ್ದೇವೆ ನಾವು. ಮತ್ತು ಇನ್ನು ಮೇಲೆ ಮನೆಗೆ ಫೌಂಡೇಶನ್ಗೆ 2 ಫೀಟ್ ಇರೋದು. ಮಳೆ ಬೀಳಲಿಕ್ಕೆ ಇನ್ನು ಜೋರು ಮಳೆ ಬಂದರೆ ಮಳೆ ಕೆಳಗೆ ಬೀಳುವ ಸಾಧ್ಯತೆ ಇದ್ದದೆ. ಬೀಳುವ ಅಂದಾಜು ಉಂಟು. 2 ಫೀಟ್ ಇರೋದು. ಇಲ್ಲಿ ಜೋರಾಗಿ ಮಳೆ ಬಂದು ಬಿಟ್ಟರೆ ಮನೆ ಕೆಳಗೆ ಬೀಳುವ ಪರಿಸ್ಥಿತಿ. ಆದಷ್ಟು ಬೇಗ ನೀವು ಬಂದು ಇದನ್ನು ನೋಡಿಕೊಂಡು ಸರಿ ಮಾಡಬೇಕು. ನಮಸ್ಕಾರ. ನಾವು ರಾತ್ರಿ ಮಲಗುವಾಗ 2 ಗಂಟೆ ರಾತ್ರಿಗೆ ಕಾಂಪೌಂಡ್ ಹಾಲ್ ಬಿದ್ದಿದೆ. ಬಿದ್ದು ಇಲ್ಲಿ ಎಂತ ಸದ್ದಗೆ ಅಂತ ನಾವು ನೋಡಲಿಕ್ಕೆ ಹೋಗುವಾಗ ಇದು ಎಲ್ಲ ಬಂದು ಬಿದ್ದು ಮಳೆ ಜೋರು ಬಂತಿತ್ತು. ಆ ಮಳೆ ಬರುವಾಗ ಜೋರಾಯಿತು. ನಮಗೆ ಬಂದು ನೋಡುವಾಗ ಇಲ್ಲೆಲ್ಲ ಬಿದ್ದಿತ್ತು.
ನಮಗೆ ಯಾರು ಇಲ್ಲ ಇಲ್ಲಿ ಇಂದು ಕಂಪೌಂಡ್ ವಾಲ್ ಬೂರುದು ಎಂಕ್ಲು ಬತ್ ರಾತ್ರಿ ತೂನಾಗ ಬೂರ ಜರಿದು ಬೂರ ಬೂರ್ದುನು ಎಂಕ್ಲೆ ದಾಲ ನಿಮರ್ತಿಜ್ಜಿ ಎಂಕ್ಲೆ ರಡ್ಡು ಜೋಕುಲು ಬೊಕ ಇನ್ನ ಕಂಡನಿಗೆ ಹುಷಾರಿಜ್ಜಿ ಅಂದೆ ಆಟ ಬೂರ ಆಪರೇಷನ್ ಅದು ಉಳ್ಳೇರು ಅರೆಗಿಲ ದಾಲ ಇಂದು ಇಜ್ಜಿ ಮರ್ದದ ಕಾಸಿಜ್ಜಿ ಅರೆಕಿ ಎಂಕ್ಲಿಗೆ ಇಂದೊಂಜಿ ಅರ್ಜೆಂಟ್ ಅದು ಕಟ್ಟದು ಕೊರಲಿ ಎಂಕ್ಲಿ ಎಲ್ಲಿ ಜೋಕುಲು ಬೂರ ಉಂಡು ಮುಲ್ಪ ಇಲ್ಲಿ ಕಾಲು ಮಲ್ಪರೆ ಬಂತೇರು ಎಂಕ್ಲ ಜೋಕುಲು ಬುರುಳ್ಳೇರು ಬೊಕ ಎನ್ನ ಒಂಜಿ ಬಾಲೆ ರಿಷೇಟ್ ಬೆನ್ಪುನಿ ಇಟ್ಟು ದಾಲ ತಿಕ್ಕುಜ್ಜಿ ಇಂಚಿನ ಇದು ಅರ್ಜೆಂಟ್ ಅದು ಎಂಕ್ಲೆ ಮರೆತು ಕೊರೋಡು ಇಲ್ಲು ಪೂರ ಅದರ್ದಿನ ರಾತ್ರಿ ಬೂರ್ನಾಗ ಇಂದು ಎಂಕ್ಲೆ ಪೋಡಿ ಆತದ ನೆಂಚ ಪೂರ ಎಂಕ್ಲು ಪಿದಾಯಿ ಬತ್ತು ತೂನಾಗ 2 ಗಂಟೆ ರಾತ್ರಿ ತೂನಾಗ ಕಾಲು ಕಮ್ಮಿ ಮೂಜಿ ಆತದ ತೂನಾಗ ಬತ್ತದು ಎಂಚಿನ ವ್ಯವಸ್ಥೆ ಮಲ್ತದ ನಿಕ್ಕಲು ಇಂದು ಮಲ್ಪಲೆ ಅರ್ಜೆಂಟ್ ಅದು ಇಂಚಿ ಸಹಾಯ ಮಲ್ಪಲೆ ಎಂಕ್ಲೆ ಅಂಚನೆ ಸ್ಥಳೀಯರು ಪಾತಿರೊಂದು ಈ ಪರಿಸರದ ಗುಡ್ಡೆ ತೀರಾ ಅಪಾಯದ ಸ್ಥಿತಿರು ಉಂಡು. ಸನ್ಮಾನ್ಯ ಸ್ಪೀಕರ್ ಶಾಸಕರು ಯುಟಿ ಖಾದರ್ ಜಾಗೆಗೆ ಬತ್ತದ ಮುಲ್ಪದ ಪರಿಸ್ಥಿತಿ ಬಗೆಟ್ ತೆರೆಯೊಂದೇರು ಅಂಚಾದ ಗುಡ್ಡೆ ಜರಿತ ಸಮಸ್ಯೆಗೂ ಶಾಶ್ವತ ತಡೆಗೋಡೆ ಒದಗಾದ ತಂಕ್ಲನ ಇಲ್ಲಲೇನು ಒರ್ತು ಕೊರಡು ಪಂಡದ ತೆರಿಪಾದಿರು. ಇಲ್ಲಿ ಸ್ಪೀಕರ್ ಖಾದರ್ ಸರ್ ಬಂದು ಹೋಗಿದ್ದಾರೆ. ಇಲ್ಲೆಲ್ಲ ತೆರವು ಮಾಡಿ ಎಲ್ಲ ಸರಿ ಮಾಡಿ ಕೊಡ್ತೇನೆ ಅಂತ. ಈಗ ಮೇಲೆಯಿಂದ ಕೆಳಗೆ ಬಿದ್ದಿದೆ ಆಲ್ರೆಡಿ. ಮನೆಯೆಲ್ಲ ತುಂಬ ಡೇಂಜರ್ನಲ್ಲಿದ್ದೆ. ಇಲ್ಲಿ ಎಲ್ಲ ಭಯದಲ್ಲಿದ್ದಾರೆ, ಇನ್ನು ಕೆಳಗೆ ಸಹ ಬೀಳ್ಬೋದು ಅಂತ. ದಯಮಾಡಿ ಇದನ್ನು ಬೇಗ ತೆರವುಗೊಳಿಸಿ ಅದನ್ನು ಸರಿ ಮಾಡಿಕೊಡ್ಬೇಕಂತ ಕೇಳಿಕೊಳ್ತೇನೆ. ಇಲ್ಲಿ ನೋಡಿ 3 ವರ್ಷ ಆಯಿತು ಪಂಚಾಯತಿ ಹತ್ರ ಹೇಳ್ತಾ ಇದ್ದೇವೆ, ಒಂದು ಕ್ಲೀನ್ ಮಾಡ್ತಾ ಇಲ್ಲ. ಯಾರು ಕೇಳಿದ್ರೆ ಕೇರ್ ಮಾಡೋದಿಲ್ಲ. ಇದು ಎಷ್ಟು ಸರಿ ಹೇಳಿ ಆಯಿತು, ಅಲ್ಲಿ ಸ್ವಲ್ಪ ಸ್ವಲ್ಪ ಮಾಡಿ ಹೋಗ್ತಾರೆ. ಇಲ್ಲಿ ಇದು ಮನೆ 2 ಗಂಟೆ ರಾತ್ರಿ ಬಿದ್ದಿದೆ. ಮನೆಗೆ ತುಂಬ ಡೇಂಜರ್ ಉಂಟು. ನೀವು ಇದು ಏನು ಬೇಕಾದ್ರೆ ಇದು ಅರ್ಜೆಂಟ್ ಬೇಕು, ಇದು ಮಾಡಿದ್ರೆ ತುಂಬ ಪ್ರಾಬ್ಲಮ್ ಉಂಟು ಮನೆಗೆ. ಅಂದರೆ ಮದನ್ ನಗರದಲ್ಲಿ ನೋಡಿ 3-4 ಜೀವ ಹೋಗಿದೆ. ಅದೆಲ್ಲ ನೋಡಿ ನೀವು ಇದೆಲ್ಲ ನೋಡಿ ಇದು ಎಚ್ಚರಿಸಬೇಕು ನೀವು. ಮತ್ತು ಭಾರಿ ಡೇಂಜರ್ ಉಂಟು ಮನೆಗೆ. ಆದಷ್ಟು ಬೇಗ ಸತ್ತ ಮೇಲೆ ನೀವು ಬಂದು ಇದು ಮಾಡೋದಲ್ಲ, ಸಾವು ಮುಂಚೆ ಬೇಕಾದ ವ್ಯವಸ್ಥೆ ಮಾಡಬೇಕು. ಇದಕ್ಕೆ ಎಂಥ ವ್ಯವಸ್ಥೆ ಎಲ್ಲ ಉಂಟು ಅದೆಲ್ಲ ಬೇಗ ಇಮಿಡಿಯೇಟ್ಲಿ ಮಾಡಬೇಕು. ನೀವು ಇದಕ್ಕೆ ಇದು ಮಾಡಲಿಲ್ಲದ್ರೆ ತುಂಬ ಪ್ರಾಬ್ಲಮ್ ಉಂಟು, ನಿಮಗೆ ಡೇಂಜರ್ ಉಂಟು. ಆದಷ್ಟು ಬೇಗ ಮಾಡಿಬಿಡಿ. ಇದೆಲ್ಲ ಬೀಳುವ ಹಂತದಲ್ಲಿದೆ. ಇದೆಲ್ಲ ಕಂಬ ಎಲೆಕ್ಟ್ರಿಷಿಯನ್ ಕಂಬ ಉಂಟು, ಭಾರಿ ಡೇಂಜರ್ ಉಂಟು ಮಕ್ಕಳಿಗೆಲ್ಲ. ಹೋಗುವ ದಾರಿ ಅದು ಕೆಳಗೆ ಬಿತ್ತು, ತುಂಬ ವರ್ಷ ಆಯಿತು. ಅದು ನೋಡೋಕೆ ಎತ್ತಿಲ್ಲ. ನೋಡಿ ನಾವು ಎಷ್ಟು ಸರಿ ನಿಮಗೆ ಹೇಳ್ತೇವೆ, ನೀವು ಕೇರ್ ಮಾಡೋದಿಲ್ಲ. ಆದಷ್ಟು ಬೇಗ ಮಾಡಿಬಿಡಿ. ಪ್ರತಿನಿತ್ಯ ಇಲ್ಲಿ ಮಕ್ಕಳು ಶಾಲೆಗಳಿಗೆ ಓಡಾಡುವ ಸ್ಥಳ, ತುಂಬ ವಾಹನಗಳು ಚಲಿಸ್ತದೆ. ಯಾವ ಸಮಯದಲ್ಲಿ ಏನು ಸಂಭವಿಸಬಹುದೆಂದು ತಿಳಿಯಲು ತುಂಬ ಅಸಾಧ್ಯ. ಯಾಕೆಂದರೆ ಇಲ್ಲಿ ಮಣ್ಣೆಲ್ಲ ಮೆದುವಾಗಿದ್ದು ಈ ಗುಡ್ಡ ಜರಿದು ಎಷ್ಟು 2-3 ಮನೆಗಳಿದೆ ಮೇಲೆ. ಆ ಮನೆಗಳು ಬೀಳುವ ಚಾನ್ಸಸ್ ಇದೆ. ಆಲ್ರೆಡಿ ಒಂದು ಮನೆ ಬೀಳುವ ಸಂಭವ ಆಗಿದೆ, ಗುಡ್ಡ ಜರಿದಿದೆ. ಆದ್ದರಿಂದ ನಮ್ಮದು ಸ್ಪೀಕರ್ ಸಾರಿಗೆ ಮನವಿ ಕೊಟ್ಟಿದ್ದಾರೆ. ಸ್ಪೀಕರ್ ಸಾರ್ ಬಂದು ನೋಡಿದ್ದಾರೆ, ತಡೆಗೋಡೆಗೆ ಅರ್ಜಿ ಕೊಟ್ಟು ತಡೆಗೋಡೆ ಕಟ್ಟಿಸಿದ್ದಾರೆ. ತಡೆಗೋಡೆ ಅರ್ಧದಲ್ಲಿ ಬಿಟ್ಟು ಹೋಗಿದ್ದಾರೆ. ಇದರಿಂದ ಅನಾಹುತ ಸಂಭವಿಸುವುದಕ್ಕಿಂತ ಮುಂಚೆ ಸ್ಪೀಕರ್ ಸರ್ ನೀವು ಅದನ್ನು ನೋಡಿ ಅದನ್ನು ಇನ್ನೂ ಆಗುವ ಅನಾಹುತವನ್ನು ತಡೆಯುವಂಥ ವ್ಯವಸ್ಥೆ ನೀವು ಮಾಡಬೇಕೆಂದು ನಾವು ನಿಮ್ಮಲ್ಲಿ ಕೇಳ್ತಾ ಇದ್ದೇವೆ. ಇನ್ನು ಈ ಅನಾಹುತ ಸಂಭವಿಸಿ ಈ ರಾತ್ರಿ ವೇಳೆಯಲ್ಲಿ ಏನಾದರೂ ಹೆಚ್ಚು ಕಡಿಮೆ ಆದರೆ ಈ ಮನೆಯಲ್ಲಿರುವ ಜೀವಗಳಿಗೆ ಏನಾದರೂ ಸಂಭವಿಸಿದರೆ ಅದಕ್ಕೆ ನಗರಸಭೆ ಹೊಣೆಯಾಗಿರುತ್ತದೆ. ಆದುದರಿಂದ ಇದನ್ನು ಕಳಕಳಿಯಿಂದ ನಿಮ್ಮ ಹತ್ರ ನಾನು ಕೇಳ್ತಾ ಇದ್ದೇನೆ ಅಂದರೆ ಇದಕ್ಕೊಂದು ವ್ಯವಸ್ಥೆ ಮಾಡಿಕೊಡಿ. ಇದು ಏನಾದರೂ ಅನಾಹುತ ಆಗುವುದಕ್ಕಿಂತ ಮುಂಚೆ ಇದಕ್ಕೆ ಏನಾದರೂ ಒಂದು ವ್ಯವಸ್ಥೆ ಮಾಡಿಕೊಡಿ, ಇದಕ್ಕೊಂದು ಪರಿಹಾರ ಕೊಡಿ ಅಂತ ಕೇಳಲಿಕ್ಕೆ ನಾನು ಇಚ್ಛಿಸ್ತೇನೆ. ಎಂಕೆ ಕತೀಜರೆನ ಮೆಗ್ಗಿ ಉದ್ಯಮಿ ಎಂಕೆ ಹಂಸ ಬೊಕ್ಕ ಸ್ಥಳೀಯರು ಈ ಪೊರ್ತೋಟುಗೆ ಇದ್ದಾರೆ. ಸುದ್ದಿಗೊಂಚಲಿಗೆ ಸ್ವಾಗತ. ಆತ್ಮಶಕ್ತಿ ವಿವಿಧೋದ್ದೇಶ ಸಹಕಾರಿ ಸಂಘದ ಪಂಜಿಮೊಗರು ಶಾಖೆದ ವತಿರ್ದು ಪರಿಸರದ ಸಂಘ ಸಂಸ್ಥೆಗಳ ಸಹಕಾರಡು ಉಚಿತ ವೈದ್ಯಕೀಯ ನೇತ್ರ ಬೊಕ್ಕ ದಂತ ತಪಾಸಣಾ ಶಿಬಿರನ ಪಂಜಿಮೊಗರು ವಿದ್ಯಾನಗರ ಶ್ರೀಕೃಷ್ಣ ಭಜನಾ ಮಂದಿರದ ಶಾರದಾ ನಿಕೇತನ ಸಭಾಂಗಣಡು ಐತಾರ ಕಾಂಡೆ ನಡಪಾಯಿರು. ಆತ್ಮಶಕ್ತಿ ವಿವಿಧೋದ್ದೇಶ ಸಹಕಾರಿ ಸಂಘ ನಿಯಮಿತದ ಪಂಜಿಮೊಗರು ಶಾಖೆದ ಮುತಾಲುಕೆಡು ಕೃಷ್ಣ ಭಜನಾ ಮಂದಿರ, ಶ್ರೀ ಶಾರದೋತ್ಸವ ಸೇವಾ ಟ್ರಸ್ಟ್ ರಿಜಿಸ್ಟ್ರೇಡ್, ಹಿಂದೂ ಯುವ ಸೇನೆ ವಿದ್ಯಾನಗರ ಶಾಖೆ ಪಂಜಿಮೊಗರು, ಯುವವಾಹಿನಿ ರಿಜಿಸ್ಟ್ರೇಡ್ ಕೂಡೂರು ಘಟಕ ಬೊಕ್ಕ ಲಯನ್ಸ್ ಬೊಕ್ಕ ಲಿಯೋ ಕ್ಲಬ್ ಕುಡ್ಲ ಎನ್ನುತ್ತ ಒಟ್ಟು ಸೇರಿಗೆಡು ಗ್ರಾಮೀಣ ಆರೋಗ್ಯ ರಕ್ಷಣೆ ಬೊಕ್ಕ ಅಭಿವೃದ್ಧಿ ಕೇಂದ್ರ ಎನಪೋಯ ಪರಿಗಣಿಸಲ್ಪಟ್ಟ ವಿಶ್ವವಿದ್ಯಾಲಯ ದೇರಳಕಟ್ಟೆ ಬೊಕ್ಕ
ಸಮುದಾಯ ದಂತ ವಿಭಾಗ ಏನುಪೋಯ ದಂತ ಕಾಲೇಜ್ ಬೊಕ್ಕ ಆಸ್ಪತ್ರೆ ದೇಳಕಟ್ಟೆ ಇಂದೆತ ನುರಿತ ತಜ್ಞ ವೈದ್ಯ ತಂಡದ ಕ್ಲೇರ್ದು ಉಚಿತ ವೈದ್ಯಕೀಯ ನೇತ್ರ ತಪಾಸಣೆ ದಂತ ತಪಾಸಣೆ ಚಿಕಿತ್ಸಾ ಶಿಬಿರನು ಶಾರದಾನಿಕೇತನ ಶ್ರೀಕೃಷ್ಣ ಭಜನಾ ಮಂದಿರದ ಒಟಾರಡು ಐತಾರ ನಡಪಾಯರು ಸುರುಕು ಕೃಷ್ಣ ಭಜನಾ ಮಂದಿರಡು ಪೂಜೆ ಪ್ರಾರ್ಥನೆ ಸಂದಾಯರು. ಸ್ಥಳ ಮತ್ತೊಂದು ಆಗ್ತಾನೆ ಈ ಸರ್ತಿ ಬೈದೇರಿ ಡಾಕ್ಟರ್ ಮಾತ ಅಂಚೆನೆ ಹಾಕೊಂಡು ಮತ್ತೆ ಈ ಕೆಲಸ ಪ್ರತಿ ವಲಯಗಳ ಆರೋಗ್ಯಗಳ ಮಾತಾ ಪರೀಕ್ಷೆ ಚರ್ಚೆ ಮಾಡ್ಕೊಂಡು ಮಾತಾ ಇದು ಬಂದಿರು ಹುಲ್ಲುಳು ಕೆಲಸ ಪರಮಾತ್ಮನ ಪಾರ್ಥಪ್ಪನ ದಯ ಹುಲ್ಲುಡಿ ಈ ಕೆಲಸ ನಡಪಾತ್ಕೊಂಡು ಆರೋಗ್ಯ ತೊಂದರೆ ಇದ್ದೆ ಅಂದರೆ ಹುಲ್ಲುಡು ಆಗೋದು ನಮ್ಮ ಪರಮಾತ್ಮದ ಮಹಾನಗರ ಪಾಲಿಕೆ ಪಂಚಮುಗರು ವಾರ್ಡ್ದ ಕಾರ್ಪೊರೇಟರ್ ಅನಿಲ್ ಕುಮಾರ್ ಕಾರ್ಯಕ್ರಮವನ್ನು ಉದೀಪನ ಮಲ್ತದು ಆತ್ಮಶಕ್ತಿ ವಿವಿಧೋದ್ದೇಶ ಸಹಕಾರಿ ಸಂಘ ಅಧ್ಯಕ್ಷರು ಸಹಕಾರ ರತ್ನ ಚಿತ್ತರಂಜನ್ ಬೋಳಾರ್ರೆನ ಮುಂದಾಳತ್ವಡು ಬೇತೆ ಬೇತೆ ಸಂಘ ಸಂಸ್ಥೆದೊಟ್ಟಿಗೆ ಸೇರಿದ ನಡಪಾವನ ಜನಪರ ಕಾರ್ಯಕ್ರಮಲು ಶ್ಲಾಘನೀಯ ಇಂಚಿನ ಸಮಾಜಮುಖಿ ಕಾರ್ಯಾಲಯನು ದುಂಬುದ ದಿನಕ್ಲೆಡು ನನಲಾತು ಮಲ್ಪಲಕ ಆವಡು ಪಣದು ಶುಭ ಹಾರೈಸಿರು. ಬಹಳಷ್ಟು ಜನರಲ್ಲಿ ಬಡ ವರ್ಗದವರಿಗೆ ಅದೇ ರೀತಿ ಗ್ರಾಮೀಣ ಭಾಗದಲ್ಲಿ ಕೂಡ ಅದನ್ನು ಬಹಳಷ್ಟು ಯಶಸ್ವಿಯಾಗಿ ಮಾಡ್ತಾ ಬರ್ತಾ ಇದ್ದಾರೆ. ಭಾಳಷ್ಟು ಸಹಕಾರಿ ಸಂಘಗಳಿದೆ, ಸಹಕಾರಿ ಸಂಘಗಳು, ಬ್ಯಾಂಕ್ಗಳು. ಆದರೆ ನಾನು ನೋಡಿದ ಪ್ರಕಾರ ಆತ್ಮಶಕ್ತಿ ವಿವಿಧೋದ್ದೇಶ ಬ್ಯಾಂಕ್ ಬಹಳ ಮುಂಚೂಣಿಯಲ್ಲಿದೆ ಅಂತ ನನಗೆ ಅನಿಸಿಕೆ. ಯಾಕಂದರೆ ಚಿತ್ತರಂಜನ್ ಅವರಿಗೆ ಗೊತ್ತು, ನಾವು ಪ್ರತಿ ಬಾರಿ ಎಲ್ಲಾದರೆ ಬೀಟ್ ಆಗಬೇಕಾದ್ರೆ ಕೂಡ ಅವರು ಭಾಳಷ್ಟು ಈ ಆರೋಗ್ಯದ ವಿಚಾರದಲ್ಲಿ ಆಗಲಿ ಅವ್ರು ಮಾಡಿದಂಥ ಬ್ಯಾಂಕ್ ಮಾಡಿದಂಥ ಶಿಬಿರದ ಬಗ್ಗೆ ಕೂಡ ಅನೇಕ ಬಾರಿ ಪ್ರಸ್ತಾವನೆ ಮಾಡಿ ಮಾತಾಡ್ತಾರೆ. ಅದರಲ್ಲಿ ನನಗೆ ಅಂತೂ ನಾನು ನೋಡಿದ ಪ್ರಕಾರ ಅವರಿಗೆ ಏನು ಕಾಳಜಿ ಇದೆ ಅದಕ್ಕೆ ಮಾಡ್ಕೊಂಡು ಬರುವಂಥದ್ದು ಅದು ಆತ್ಮಶಕ್ತಿ ವಿವಿಧೋದ್ದೇಶ ಬ್ಯಾಂಕ್ ಮುಖಾಂತರ ಅವ್ರು ಮಾಡ್ತಾ ಬರ್ತಾರೆ. ಅದೇ ರೀತಿ ಅವರ ಸ್ಟಾಫ್ಗಳಿಗೆ ಕೂಡ ಆಗಿನೇ ಭಾಳಷ್ಟು ಆದಿತ್ಯವಾರದ ಹೊತ್ತು ಎಲ್ಲರೂ ರಜೆ ಹಾಕ್ಕೊಂಡು ಮನೆಯಲ್ಲಿ ಕೂತ್ಕೊಳ್ಳುವಂಥ ಸಂದರ್ಭ. ಆದರೆ ಸ್ಟಾಫ್ಗಳು ಪಾಪ ಪ್ರತಿ ದಿಕ್ಕಲ್ಲಿ ಕೂಡ ಅವರು ಹೋಗಿ ನಮ್ಮ ಮೆಡಿಕಲ್ ಫ್ರೆಟರ್ನಿಟಿ ಏನಿದೆ ಏನೋಪಯ ಮತ್ತು ಗ್ರಾಮೀಣ ಆರೋಗ್ಯ ರಕ್ಷಣಾ ಅಭಿವೃದ್ಧಿ ಕೇಂದ್ರ ಎಲ್ಲರನ್ನ ಸೇರಿಸಿಕೊಂಡು ಮಧ್ಯಾಹ್ನ ತನಕ ಅಂದರೆ ಅದು ಸಂಜೆ ತನಕನೇ ಅವರ ಆ ಇಡೀ ಆದಿತ್ಯವಾರ ಹೋದಾಗೆ. ಸೊ ಭಾಳಷ್ಟು ಮುಂಚೂಣಿಯಲ್ಲಿ ನಿಂತ್ಕೊಂಡು ಈ ಕೆಲಸ ಕಾರ್ಯಗಳನ್ನು ಮಾಡ್ತಾ ಬರ್ತಾ ಇದ್ದಾರೆ. ಇನ್ನಷ್ಟು ಬೇರೆ ಬೇರೆ ರೀತಿಯಲ್ಲಿ ಬೇರೆ ಬೇರೆ ಕಡೆ ಶಿಬಿರಗಳು ಆಗ್ತಾ ಬರಲಿ. ಚಿತ್ತರಂಜನ್ ಅವರ ಸಾರಥ್ಯದಲ್ಲಿ ಮುಂದೆ ಕೂಡ ಬಹಳಷ್ಟು ಬಡ ವರ್ಗದವರಿಗೆ, ಬಡ ಜನರಿಗೆ ಈಗ 15,000 ಆಗಿದೆ. ಇದು ಜಾಸ್ತಿ ಆಗ್ತಾ ಹೋಗಲಿ. 73 ಶಿಬಿರಕ್ಕಿಂತ ಜಾಸ್ತಿ ಮುಂದೆ ಹೋಗ್ತಾ ಹೋಗ್ಲಿ ಅಂತ ಹೇಳ್ತಾ ಮಲಬಿನಿರಾದ ಪಾಲ್ಪಡೆಯನ ಲಯನ್ಸ್ ಬೊಕ್ಕ ಲಿಯೋ ಕ್ಲಬ್ ಕುಡ್ಲದ ಅಧ್ಯಕ್ಷರು ಜಯರಾಜ್ ಪ್ರಕಾಶ್ ಪಾತ್ರರೊಂದು ಇತ್ತೆದ ಜೀವನ ಶೈಲಿರ್ದಾತ್ರ ಆರೋಗ್ಯ ಸಮಸ್ಯೆ ಅಪಗಪಗ ಬರ್ಕೊಂಡು ಅಂಚಾದ ಇಂಚಿನ ಶಿಬಿರಗಳನ್ನು ಅಟನೆ ಮಲ್ತದ್ದು ಜನಸಾಮಾನ್ಯರಿಗೆ ವೈದ್ಯಕೀಯ ಸೌಲಭ್ಯವನ್ನು ಮುಟ್ಟಾವನಿ ಶ್ಲಾಘನೀಯ ಪಂಡ ತೆರಿಪಾಯರು. ಬೇರೆ ಎಲ್ಲ ಕೆಲಸ ಕಾರ್ಯಗಳನ್ನು ಮಾಡುವಷ್ಟು ಮಾನಸಿಕ ಆರೋಗ್ಯ ಇರ್ತದೆ. ಆದರೆ ಆ ಉತ್ಸಾಹ ಆಸಕ್ತಿ ಯಾವಾಗ ನಮ್ಮ ಜೀವನದಲ್ಲಿ ಇರುವುದಿಲ್ವಾ, ನಮ್ಮ ದೇಹದಲ್ಲಿ ಇರುವುದಿಲ್ಲ, ಆಗ ನಾವು ಆರೋಗ್ಯಕರ ಅಂತ ನಮ್ಮನ್ನು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಯಾವಾಗಲೂ ಮುಖ ಸಣ್ಣದು ಮಾಡಿಕೊಂಡು ಯಾವಾಗಲೂ ನಿರುತ್ಸಾಹದಿಂದ ಇರುವವರು ಖಂಡಿತವಾಗಿ ಅವರು ದೈಹಿಕವಾಗಿ ಮಾನಸಿಕವಾಗಿ ಆರೋಗ್ಯವಂತರೇ ಆಗಿದ್ದರೂ ಕೂಡ ಅವರು ಆರೋಗ್ಯವಂತರು ಅಂತ ಹೇಳಲಿಕ್ಕೆ ಆಗ್ತದೆ. ಇವತ್ತು ನಮ್ಮ ಚಿತ್ತರಂಜನ್ ಇದ್ದಾರೆ, ಹೀಗೆ ಎಷ್ಟು ಉತ್ಸಾಹದ ಚಿಲುಮೆಯಾಗಿ ಎಷ್ಟು ಕೆಲಸ ಮಾಡ್ತಾರೆ, ಎಷ್ಟು ಓಡಾಡ್ತಾರೆ, ಎಷ್ಟು ಕುಣಿತಾರೆ. ಆತ್ಮಶಕ್ತಿ ವಿವಿಧೋದ್ದೇಶ ಸಹಕಾರಿ ಸಂಘದಿಂದ ಇಂಥ ಒಂದು ಕಾರ್ಯಕ್ರಮವನ್ನು ಮಾಡಬೇಕಂತಿಲ್ಲ, ನಮಗೆ ಲಾಭ ಬಂದರೆ ಸಾಕು, ಬೇಕಾದಷ್ಟಾಯಿತು ಅಷ್ಟೇ ಥಿಂಕ್ ಮಾಡಿದ್ದಿದ್ದರೆ ಇವತ್ತು ಇಂಥ ಸಾರ್ವಜನಿಕರಿಗೆ ಉಪಯೋಗವಾಗುವಂಥ ಕಾರ್ಯಕ್ರಮಗಳನ್ನು ಅವ್ರು ಮಾಡ್ತಿರಲಿಲ್ಲ. ಬಟ್ ಅವರ ಉತ್ಸಾಹದಿಂದ, ಅವರ ಇಂಟ್ರೆಸ್ಟಿಂದ, ಅವರಿಗೆ ನಿರ್ದೇಶಕರುಗಳೆಲ್ಲ ಕೊಡ್ತಾ ಇರುವ ಸಹಕಾರದಿಂದ ಇಂತಹ ಒಂದು ಸಾರ್ವಜನಿಕರಿಗೆ ಉಪಯೋಗವಾಗುವಂಥ ಒಂದು ಕಾರ್ಯಕ್ರಮವನ್ನು ಮಾಡಲಿಕ್ಕೆ ಅವರಿಗೆ ಸಾಧ್ಯ ಆಯಿತು. ಯುವವಾಹಿನಿ ರಿಜಿಸ್ಟರ್ಡ್ ಕೂಡೂರು ಘಟಕದ ಅಧ್ಯಕ್ಷರು ಶ್ರೀಮತಿ ಇಂದಿರಾ ಸುರೇಶ್ ಪಾತ್ರರೊಂದು ಸುರೂರ್ದಿಂಚ ಎಲ್ಲೆಲ್ಲಿಯ ಆರೋಗ್ಯ ಸಮಸ್ಯೆಗಳನ್ನು ಇಂಚಿನ ಶಿಬಿರಲಿರ್ದು ತೆರೆಯೋನೆರ ಸಾಧ್ಯ. ಇಂಚಿನ ಶಿಬಿರದ ಸದುಪಯೋಗನು ಪಡೆಯುವನ್ನವು ಅಗತ್ಯ. ನಮ್ಮ ಆರೋಗ್ಯ ನಮ್ಮ ಕಾಳಜಿ ಪಂಡ ತೆರಿಪಾಯರು. ಈ ಒಂಜಿ ಕಾರ್ಯಕ್ರಮನ ಆಯೋಜನೆ ಮಂತಿನ
ನಮ್ಮ ಆತ್ಮಶಕ್ತಿ ಬ್ಯಾಂಕ್ದ ಅಧ್ಯಕ್ಷರಿಗೆ ಸುರುಕಾದ ವಂದನೆ ಸಲ್ಲಿಸವನಲ್ಲೇ ಅಂಚನೆ ನಮ್ಮ ಇತ್ತೆದ ಜೀವನದ ಒಂಜಿ ಜಂಜಾಟಡ್ ನಮ್ಮ ಆರೋಗ್ಯದ ಬಗ್ಗೆ ನಮ್ಮ ಕಾಳಜಿ ವಹಿಸುವಂಚ ಗುರ್ಕಾರನ್ನು ವಹಿಸಿನ ಆತ್ಮಶಕ್ತಿ ವಿವಿಧೋದ್ದೇಶ ಸಹಕಾರಿ ಸಂಘದ ಅಧ್ಯಕ್ಷರು ಸಹಕಾರ ರತ್ನ ಚಿತ್ತರಂಜನ್ ಬೋಳಾರ್ ಪಾತಿರೊಂದು ಪಂಚಮುಗರು ಪರಿಸರಡ್ ಕರಿನ 8 ವರ್ಷಲಿರ್ದಿಂಚ ಬೇತೆ ಬೇತೆ ಸಂಘ ಸಂಸ್ಥೆಲೆದ ಒಟ್ಟು ಸೇರಿಗೆಡ್ ನಿರಂತರ ಆರೋಗ್ಯ ಶಿಬಿರನ ನಡಪೊಂದು ಬೈದ ಪ್ರತಿ ಶಿಬಿರಡ್ಲ ಸುಮಾರು 300 ಜನರದಲ ಹೆಚ್ಚ ಶಿಬಿರಾರ್ಥಿಲು ಶಿಬಿರದ ಸದುಪಯೋಗವನ್ನು ಪಡೆಯೊಂದು ಬೈದೇರು ಇತ್ತೆ ಸಂಘ ಪರ್ಬದ ಕೊಡುಗೆಯಾದ ಸಾರ ದಿನಕ್ಲೆದ ಠೇವಣಿದ ಮಿತ್ತು 10.5% ವಿಶೇಷ ಬಡ್ಡಿದರನ್ನು ಕೊರೊಂದಿತ್ತದು ಹಿರಿಯ ನಾಗರಿಕರಿಗೂ ಇಲ್ಲದ ಜಾಲ್ಗೂ ಸೇವೆಯನ್ನು ಒದಗಾವುದಿಲ್ಲ ಬಂಗಾರದ ಸಾಲಲೆಗೂ ಒಬ್ಬೇ ಸೇವಾ ಶುಲ್ಕ ಇಚ್ಛಾಂದೆ ಹೆಚ್ಚ ಮೌಲ್ಯದ ಸಾಲನು ಕೊರೊಂದಿಲ್ಲ ಬಡ ವಿದ್ಯಾರ್ಥಿಗಳಿಗೂ ವಿದ್ಯಾರ್ಥಿ ವೇತನ ಬೊಕ್ಕ ಪರೀಕ್ಷದ ಶುಲ್ಕನು ಭರಿಸಾಯರೆ ಸಾಧ್ಯ ಒಂದಿನ ಸದಸ್ಯರ್ನ ಜೋಕ್ಲೆನ ಪರೀಕ್ಷದ ಶುಲ್ಕನು ಸಂಘದ ಒತ್ತಿರ್ದು ಕೊರೊಂದಿಲ್ಲ ಸಂಘದ ಮಾತಾ ಸೌಲಭ್ಯలను ಸದಸ್ಯರು ಬೊಕ್ಕ ಸಾರ್ವಜನಿಕರು ಪಡೆನುಡು ಪಡೆದು ವಿನಂತಿ ಮಾಡ್ತಾರೆ ಶಿಬಿರ ಎಂಗ್ಲಿಗೆ ಭಾರಿ ಒಂಜಿ ಪೊರುಳ್ದ ಶಿಬಿರ ಮೂಲು ಮಾತಾ ಸಂಘ ಸಂಸ್ಥೆ ಒಟ್ಟು ಸೇರಿದ ಮನ್ಮೇಟ್ ಹತ್ರ ಮಾತೇರಲ ಬತ್ ಸುಮಾರು 200-300 ಜನ ಮುಟ್ಟ ಪ್ರತಿ ಸರ್ತಿ ಈ ಆರೋಗ್ಯ ಶಿಬಿರ ಬರ್ಪೇರು ಐಕಾದ ಪ್ರತಿಯೊಂದು ಅಚ್ಚುಕಟ್ಟಾದ ಮೂಲ ಆಯೋಜನೆ ಮನ್ಪೇ ಮೂಲತ ಸಂಘದ ಮಾತಾ ಕಾರ್ಯಕರ್ತೆಯರ್ನಕ್ಲು ಈ ಕಾರ್ಯಕ್ರಮ ಯಶಸ್ವಿ ಆಡುದಂಡ ಐತೊಟ್ಟಿಗೆ ಎಂಕಲ ಸಿಬ್ಬಂದಿ ವರ್ಗದ ಅಕುಲ ಐತಾರಂತೂ ಒಂದೇ ಆ ಒಂಜಿ ಶಿಬಿರ ಏಪ ಬಂದು ಎಂಕಲು ತುಂಬೆ ಅಕಲು ಪಾತೇರ್ದು ಫಿಕ್ಸ್ ಮನ್ಪೇರು ದಾಗಿಂದ ಬಂಡ ಜನಕೊಲಕ್ಕೆ ಏನು ಎನ್ನಿಕಲ ಆರೋಗ್ಯ ಶಿಬಿರ ಏಪ ಒಂದು ಬಂಡದು ಎಂಕಲು ಕಾರ್ಯಕ್ರಮ ಕೊರ್ಪುನ ಅಂಜಿನ ಕನ್ನಡ ಕಪ್ಪು ಅವು ಒಂಜಿ ಕ್ವಾಲಿಟಿ ಕಮ್ಮಿ ಇದ್ದೆ ಅಂದೆ ಬೈಫೋಕಲ್ ಕನ್ನಡ ಕಾಂಡಲ ಎಂಕಲು ಕೊರ್ಪುನ ಕರಿಯ ಸರ್ತಿ ಎಂಕಲ ಶಿಬಿರಾಡು ನಿಕಟಪುರ ಅಧ್ಯಕ್ಷರಾಯಿನ ಏನ ಮಿತ್ರರಾಯಿನ SS ಪೂಜಾರ್ಲಿತ್ತೇರು ಆರು ಬಂದು ಈತ ಪೊರಲದ ಕನ್ನಡ ಕೊರ್ಪಾರಂದು ಬಂದ ಗೊತ್ತಾಯಿನದ ಬೊಕ್ಕ ಎಂಕಲು ಲಯನ್ಸ್ ಕ್ಲಬ್ದೊಟ್ಟಿಗೆ ಸುಮಾರು 5 ಆಜಿ ಶಿಬಿರನು ನಿರಂತರವಾದ ಮಂತ ದಾಗಿಂದ ಬಂಡ ಅರೆಗೆ ಎಂಕಲ ಶಿಬಿರದ ಆ ರೀತಿ ಅಚ್ಚುಕಟ್ಟಾದ ಮಂತೊಂದುಲ್ಲ ಬಂದು ಖುಷಿ ಆಂಡು ಅಂಚಾದ ಈ ವರ್ಷ ಮುರಣಿ ಹಾರ್ಕೊಂಡೇರು ನಿಕ್ಲ ಆರೋಗ್ಯ ಶಿಬಿರ ಇತ್ತದ ಅಧ್ಯಕ್ಷರ್ಲ ನಿಕ್ಲೊಟ್ಟಿಗೆ ಕಾರ್ಯಕ್ರಮ ಭಾಗಿಯಾಕಂತ ಏರ್ಪಡದು ನಾನಾ ತಿಂಗಳ ಶಿಬಿರ ನಿಕ್ಲು ಭಾಗಿಯಾಲೆ ಅಂಚೇನೆ ಯುವ ಐನದಕ್ಕಲ್ಲ ಅವಳವಳ ಕಟಕದಕ್ಲೆಂಗಳೊಟ್ಟಿಗೆ ಕಾರ್ಯಕ್ರಮ ಬರ್ಪೇರು ಅಕ್ಲೆಗಳ ನಾನು ವಂದನೆ ಮನ್ಪೆ ಆತ್ಮಶಕ್ತಿ ವಿವಿಧೋದ್ದೇಶ ಸಹಕಾರಿ ಸಂಘದ ಉಪಾಧ್ಯಕ್ಷರು ನೇಮಿರಾಜ್ ಪಿ ನಿರ್ದೇಶಕರು ಜಿ ಪರಮೇಶ್ವರ್ ಪೂಜಾರಿ ರಮನಾಥ್ ಸನಿಲ್ ಬಿಪಿ ದಿವಾಕರ್ ಗೋಪಾಲಿಯಂ ಶ್ರೀಮತಿ ಉಮಾವತಿ ಶ್ರೀಕೃಷ್ಣ ಭಜನಾ ಮಂಡಳಿದ ಅಧ್ಯಕ್ಷರು ಸುನಿಲ್ ಭಂಡಾರಿ ಶ್ರೀ ಶಾರದೋತ್ಸವ ಸೇವಾ ಟ್ರಸ್ಟ್ ರಿಜಿಸ್ಟರ್ದ ಅಧ್ಯಕ್ಷರು ಉಮೇಶ್ ಪೂಜಾರಿ ವಿದ್ಯಾನಗರ ಹಿಂದೂ ಯುವ ಸೇನೆ ವಿದ್ಯಾಶಾಖೆದ ಅಧ್ಯಕ್ಷರು ಸಂದೀಪ್ ತೇರ್ಲಕಟ್ಟೆ ಎನಪೋಯ ಡೀಮ್ಡ್ ವಿಶ್ವವಿದ್ಯಾಲಯದ ಗ್ರಾಮೀಣ ಆರೋಗ್ಯ ರಕ್ಷಣೆ ಬೊಕ್ಕ ಅಭಿವೃದ್ಧಿ ಕೇಂದ್ರದ ವೈದ್ಯರು ಡಾಕ್ಟರ್ ಸ್ನೇಹ ಸಮುದಾಯ ದಂತ ವಿಭಾಗ ಏನಪೋಯ ದಂತ ಕಾಲೇಜ್ ಬೊಕ್ಕ ಆಸ್ಪತ್ರೆದ ವೈದ್ಯರು ಡಾಕ್ಟರ್ ಅಪೂರ್ವ ಕೋಟ್ಯಾನ್ ಜಿಲ್ಲಾ ಆಸ್ಪತ್ರೆದ ಆರೋಗ್ಯ ಸಮಿತಿ ಸದಸ್ಯರು ಶ್ರೀಮತಿ ಪ್ರಮೀಳಾ ಈಶ್ವರ್ ಲಯನ್ಸ್ ಬೊಕ್ಕ ಲಿಯೋ ಕ್ಲಬ್ದ ಕಾರ್ಯದರ್ಶಿ ರವಿಶಂಕರ್ ರೈ ಸಂಘದ ಸದಸ್ಯರು ಉದ್ಯಮಿ ದೋಟ ಹರೀಶ್ ಶೆಟ್ಟಿ ಸಂಘದ ಸಲಹಾ ಸಮಿತಿ ಸದಸ್ಯರು ಗಣೇಶ್ ಸನಿಲ್ ಬೊಕ್ಕ ಸಿಬ್ಬಂದಿ ವರ್ಗದಕ್ಕೂ ಕಾರ್ಯಕ್ರಮದ ಪಾಲ್ಪಡೆದಿದ್ದರು ಕಾರ್ಯಕ್ರಮದ ಸುಮಾರು 300 ಹೆಚ್ಚ ಶಿಬಿರಾರ್ಥಿಗಳಿಗೂ ತಪಾಸಣೆ ಬೊಕ್ಕ ಕೂಲಿದ ಚಿಕಿತ್ಸೆ ಉಚಿತ ಔಷಧಿ ವಿತರಣೆ ಕಣ್ಣದ ತಪಾಸಣೆ ಅಂಚನೆ ಉಚಿತ ಕನ್ನಡಕನ್ನು ವಿತರಣೆ ಮಾಡ್ತಾರೆ ಹಿರಿಯ ಶಾಖಾಧಿಕಾರಿ ಶ್ರೀಮತಿ ರವಿಕಲಾ ಸಭೆ ನೆತ್ಕೊಂಡರು ಹಿರಿಯ ಶಾಖಾಧಿಕಾರಿ ಶ್ರೀಮತಿ ಸೌಮ್ಯಲತಾ ಸಭೆ ಸ್ಥಾರಿಕೆ ಮಂತೇರು ಶಾಖಾಧಿಕಾರಿ ಶ್ರೀಮತಿ ರಮ್ಯಾ ಸೊಲ್ಮೆ ಸಂದಾಯರು ಶಿಬಿರದ ಸಂಯೋಜನೆಯನ್ನು ಶಾಖಾಧಿಕಾರಿ ಶ್ರೀಮತಿ ಸಂಗೀತಾ ನಡಪಾತ್ಕೊರಿಯರು ಸುದ್ದಿಗೊಂಚಲಿಗೆ ಸ್ವಾಗತ ಕಂಬಲಡು ಎರುಗಿಡಪ್ಪನೇನು ಮಾತೆರ್ಲ ತೂತಾರು ಆಂಡ ಅವಕ್ಕೆ ಎಂಚ ತಯಾರಿ ಮನ್ಪುವೇರು ಕಂಬಳದ ಕುದಿ ಪಂಡದಾತ ಬಲೆ ನರಿಂಗಾಣ ಕಂಬಳದ ಲವಕುಶ ಜೋಡುಕರೆ ಕಂಬಳಡು ಮೋರ್ಲದ ಗಿರೀಶ್ ಆಳ್ವೇರ್ನ ಇಲ್ಲದ ಕಂಬಳದ ತಯಾರಿಲೇನು ಇತ್ತೆ ತೂಕ ಕಮ್ಲಡು ಎರುಗಿಡಪ್ನೇನು ಮಾತೆರ್ಲ ತೂತ ಅವೆತ ಜೋಶ್ ದಾನೆ ಬೊಬ್ಬೆ ದಾನೆ ಗೆಂದನಗ ಕುಸಿದಾನೆ ಆಂಡ ಇಂಚ ಕಮ್ಲಗು ಎರುಗಿಡೋಡಾಂಡ ಅವೆತ ತಯಾರಿದಾದ ಎರುಲೆಗು ಎಂಚ ಅಭ್ಯಾಸ ಮಲ್ಪೇರು ಗೆರು ಗಿಡಪ್ನಕ್ಲೆನ ಅಭ್ಯಾಸ ತಯಾರಿ ಎಂಚ
ಇನ್ನತ ಪಿರಾವುಡು ಏತು ಭಂಗ ಉಂಡು ಇಂದಿನ ಮಾತ ತೆರೆಯೋಡಾನ ಬಲೆ ನರಿಂಗಾನದ ಲವಕುಶ ಜೋಡುಕರೆ ಕಂಬಳದಡೆಗೆ ಒಂತೆ ಪೋಯಿ ಹೊಡಿತೀವಂತ ನೀವ್ ಹೇಳ್ತೀರಾ, ಸ್ವಂತ ಮಕ್ಕಳಂತ ಸಾಕಿದ್ದು ಕಂಡಿದ್ದೀರಾ? ಪ್ರಾಣಿ ಹಿಂಸೆ ಅಂದೋರು ಯಾರು ಸ್ವಾಮಿ? ಬುದ್ಧಿಜೀವಿ ನೀವು ಸ್ವಲ್ಪ ಮುಚ್ಕೊಂಡಿರಿ. ನರಿಂಗಾನದ ಲವಕುಶ ಜೋಡುಕರೆ ಕಂಬಳ ಶುರುವಾದ 2 ವರ್ಷ ಆಂಡು. ಈ ವರ್ಷ 3ನೇ ವರ್ಷದ ಕಂಬಳಗ ತಯಾರಿಯ ಒಂದುಂಡು. ಶಾಸಕರು ಇತ್ತೆ ಕರ್ನಾಟಕ ರಾಜ್ಯ ವಿಧಾನಸಭಾ ಅಧ್ಯಕ್ಷರ ಆದುಪುನ UT ಖಾದರ್ನ ಪ್ರಯತ್ನಡ್ ಪೊರ್ಲಕಂಡದ ಕರೆ ನಿರ್ಮಾಣ ಆದ 3ನೇ ವರ್ಷಗೂ ಪೆಜ್ಜೆ ದೀಪುನ ಈ ಪೊರ್ತು ಕಂಬಳದ ಕುದಿ ತಯಾರಿ ಜನವರಿ 19ಕ್ಕೆ ನಿಗದಿಯಾಯಿನ ನರಿಂಗಾನ ಕಂಬಳದ ಬಗೆಟ್ ಕಂಬಳ ಸಮಿತಿ ಅಧ್ಯಕ್ಷರು ಪ್ರಶಾಂತ್ ಕಾಜವ ಒಂಜಾತು ಪೊಲಬು ಕೊರಿಯರು. ಸುರುಕಾದ ಪೊಸಕೊರಲ್ ಚಾನಲ್ ಇರೆಗೆ ಸ್ವಾಗತ ಮಲ್ತೊಂದು ನರಿಂಗಾನ ಕಂಬಳಗ ಇರಬೈದಾರೆ ಇರೆಗೆ ಅಭಿನಂದನೆ ಬೇಕು ಸ್ವಾಗತ. 3ನೇ ವರ್ಷದ ಕಂಬಳದ ತಯಾರಿಡುಳ್ಳ ಇತ್ತೆ ಪೊರ್ತಿಗೆ ಜನವರಿ 19ನೇ ತಾರೀಕಿಗೆ ಈ ಕಂಬಳ ನಡಪೆರುಂಡು. ಕುದಿಯಾದ ಬಾರಿ ಸಮಯ ಆಡು ಹೆಚ್ಚು ಕಮ್ಮಿ ಎಂಕಲು ಆಟಿಗೆ ತುಂಬಿ ಈ ಊರದ ಇರ್ತಕ್ಕಲ ಬಕ್ಕ ಎಲ್ಲಿ ಇರ್ತಕ್ಕಲ ಒತ್ತಾಯದ ಮಿತ್ತಿಗೆ ಕುದಿ ಬಾರಿ ಆಟಿಡ್ ದುಂಬೆ ಪ್ರಾರಂಭ ಮಲ್ತದ. ಬಾರಿ ಆತು ಇರ್ತಕ್ಕಲು ದೂರದಕ್ಕಲು ಮತ್ತು ಬತ್ತದ ಎರಗುಡದೇರಿ ಇನಿ ಎಂಕಲ್ಲ ಬಾರಿ ಆತ್ಮೀಯರು ಬಾರಿ ಆತು ತೋರಿಸೋಡು ಎರಕಟ್ಪಾಡ್ದು ಇನಿ ಎಂಕಲ್ಲ ನರಿಂಗಾನ ಕಂಬಳಾಗ ಬೈದಾರೆ ಬೆಲ್ಲಿಪಾಡಿ ಕೈಪ ಕೇಶವ ಮಾಂಕು ಬಂಡರ್ಲಿ ಅವರಿಗೆ ನಾನು ಕಂಬಳ ಸಮಿತಿದ ಪರವಾದ ಕಂಬಳದ ಐತೊಟ್ಟಿಗೆ ಉಪ್ಪಿನ ಕಂಬಳದ ಕಾರ್ಯದರ್ಶಿ ಆದುಳ್ಳರು ಒರಿ ಪ್ರಾಮಾಣಿಕೆ 25 ವರ್ಷಡು ಭಾರಿ ಗೌರವಡು ಇರು ಕಟ್ಟುಪಾಡ್ದು ಭಾರಿ ಆತು ಮೆಡ್ಲ್ ಮಲ್ತನಂಚಿನ ಒಂಜಿ ಪುರಾಪುತ್ತಿನ ಕೇಶವ ಮಾಂಕು ಬಂಡರ್ಲಿ ಎಂಕಲ ಕಂಬಳ ಬೈದರೆ ಎಂಕಲ ಕಂಬಳ ಸಮಿತಿ ಪರವಾದ ಇರಗೆ ಮಗದೊಮ್ಮೆ ಸ್ವಾಗತ ಮಲ್ತೊಂದು ಅಂಚನೆ ಎಂಕಲ ಕುರುನಾಡು ಗೊತ್ತು ಸೋಮನಾಥ್ ನಾಯ್ಕರ್ ಬೈದಾರೆ ಆರ್ಲ ಒಂಚು ಹೆಚ್ಚು ಕಡಿಮೆ 10-16 ವರ್ಷದಂಚೆ ಏರು ಕಟ್ಟುಪಾಡ್ದು ಭಾರಿ ಆತು ನಾಯರ್ದ ಇಲ್ಲೇ ಬೊಕ್ಕ ಬಲ್ಲದ ಎಲ್ಲ ನರಿಂಗಾನ ಕಂಬಳ ಆವಡಾಂಡ ಅವೆಕ್ ಪೊನೈ ನಕ್ಲೆಡ್ ಗಿರೀಶ್ ಆಳ್ವೇರ್ಲ ಕಾರಣ ಅಂಚಾದ್ ಈ ಸರ್ತಿ ಅರೆನ ಎರ್ಲುಲೆನು ಎಡ್ಡೆ ರೀತಿಡ್ ತಯಾರಿ ನಡಪೊಂದುಲ್ಲೆರು ಅಂಚೆನೆ ಈ ಸರ್ತಿ ಪರು ಕಟ್ಟಂದಿನ ಎರ್ಲುಲೆಗ್ಲ ಅವಕಾಶ ಕೊರಡು ಪಣದ್ ಸ್ಪೀಕರ್ UT ಖಾದರ್ ತೆರಿಪಾದಿರು ಅವೆಲ್ಲ ಮಲ್ಪೆರೆ ಈ ಸರ್ತಿ ತೀರ್ಮಾನ ಮಲ್ತದ ಪಣದ್ ಪ್ರಶಾಂತ್ ಕಾಜವೇರು ತೆರಿಪಾಯರು ನಿಖಲ್ ಮಾತ ಇರು ತರಬೇತಿ ಮಲ್ಪೆರೆ ಇರು ಬತ್ತೊಂದು ಬದ್ನಾಗನೆ ಕಂಬಳಗೆ ಎಂಕಲ್ಲ ನರಿಂಗಾನ ಕಂಬಳಗೆ ಪುದರ್ ಬರ್ಪಣಿಸಿನ ಪ್ರಯತ್ನ ಮಲ್ದಾರು ಈ ಪ್ರಯತ್ನಕ್ಕೆ ಫಲ ದಿಕ್ಕಡು ಗೆಲ್ಪುನ ಸೋಪುನ ಅವು ದೈವೋಚ್ಛೆ ಪ್ರಯತ್ನ ಭಾರಿ ಆತು ಮುಖ್ಯ ಪ್ರಯತ್ನಡು ಫಲ ಒಂದಿನ ಕೊರಪೇರು ಅವು ಅನ್ಯಪುಣ್ಯ ಬೋರ್ಡ್ ಮಾತ ಆ ಕಿದೆತ್ತ ಆ ಜಾಗ್ಯದ ಆ ಇಲ್ಲದಕ್ಲೆಗೆ ಗಿಡಪ್ಪನಕ್ಲೆಗೆ ಪತ್ತಿನಕ್ಲೆಗೆ ಮಾತೆರೆಲ್ಲ ಕೊಡ್ದು ಮಲ್ಪನಾಗ ಒಂಜತ್ತೊಂದಿನ ಫಲ ಸಿಕ್ಕೊಂಡು ಮಾತೆರೆಗಳ ಒಂಜನೆ ರೆಡ್ಡನ ಆಪುಜಿ ಅಣ್ಣ ನಿರಂತರವಾದ ಒಂಜಿ ಕಂಬಳಾಡು ಭಾಗವಹಿಸೋನ ಮಲ್ಲ ಕೆಲಸ ಇನಿ ನಮ್ಮ ಒಂಜಿ ದುಂಬು ಸಾಗೋಳಿ ದಕ್ಲು ಒಂಜಿನಿ ಕಂಬಳ ಇನಿ ಆಧುನಿಕತೆಗೆ ಕುಂದೋಡು ನಾಂಡ ಐಕ್ ಮತ ಇತ್ತದ ಮತ ಆಧುನಿಕತೆದ ಕಂಬಳನೇ ಸಾಕ್ಷಿ ಇನಿ ಸಾಗೋಳಿ ಕಮ್ಮಿ ಅಂಡಲ್ಲ ಸಾಗೋಳಿ ಕಮ್ಮಿ ಆದಿತ್ತನಲ್ಲ ಕೆಲವೊಂದು ಜಾಗಡೆ ಅಕ್ಕಲ ಇರು ಕಟ್ಟುಬಾಡ್ನ ಅಕ್ಕಲ ಕಂಡ ಇಜ್ಜಿಂಡಲ್ಲ ಬೊಕ್ಕೊಂದು ಜಾಗೆ ಬೋದು ಕಂಡ್ರದ ಅಲ್ಪ ಕಟ್ಟದೆ ಅಲ್ಪಡ ಒಂಜಿ 10 ಕುದಿ ದತ್ತದ ನೈಜ ಮಲ್ಪನಂಚಿನ ಒಂಜಿ ಪ್ರಯತ್ನ ಮಲ್ಪನಂಚಿನ ವ್ಯವಸ್ಥೆ ಎಂಕಲ್ನ ಈ ಕಂಬಳದ ನನವರಿ ಉಪಾಧ್ಯಕ್ಷರು ಕರುಣಾಕರ್ ಶೆಟ್ರು ಈ ಭಾಗದಾರ ಆದ ಕಂಬಳಾವಡು ಬಂದು ಕರಿಸರ್ತಿ ನಾಯರ್ ಪಲಾಯಿ ವಿಭಾಗಡ್ ಎರುಗಿಡಪಾದ ಈ ಸರ್ತಿಲ ತಯಾರಿಡು ಉಲ್ಲ ನರಿಂಗಾನ ಕಂಬಳ ಪೊರ್ಲುಡೆ ಆವಡು ಇಂದು ತಂಕ್ಲೆ ಊರ್ದ ಕಂಬಳ ಅಂಚಾದ್ ಇತ್ತೇನೆ ಎರುಗಿಡಪಾದ ತಯಾರಿ ನಡಪೊಂದುಲ್ಲ ಪಣದ್ ಗಿರೀಶ್ ಆಳ್ವಮೋರ್ಲ ತೆರಿಪಾಯರು
ಕಂಬಳ ಅಕಾಡೆಮಿದ ಗುಣಪಾಲ್ ಕಡಂಬೇರ ನೇತೃತ್ವ ನಡೆತಂಚಿನ ಆ ಅಕಾಡೆಮಿದ ಕ್ರೀಡೆಯನ್ನು ಗುರುತಿಸದು ಅಕ್ಲಿನೊಂಜಿ ಕ್ರೀಡಾ ಒಂದೇ ಕೊಣಬಡು ಪನ್ಪ ಉದ್ದೇಶೋಡು ಗುಣಪಾಲ ಕಡಂಬೇರ ನೇತೃತ್ವ ತಂಡ ಎಡ್ಡೆ ರೀತಿಯ ಕೆಲಸ ಮಂದನು ಅಂಚಾದ ಈತ ಗಿಡಯರ್ ನಂಗೆ ಜನ ತಿಕ್ಕೊಡು ಅಂತ ಆ ಅಕಾಡೆಮಿದ ಸದಸ್ಯರ ಜವನೀರು ಗಿಡದು ನಮಗೆ ಇತ್ತೆ ಒಂದು ಗಿಡಯರ ಮಸ್ತ್ ಅಲ್ಪ ಒಂದುಲ್ಲೇರು ಅಂಚಾದ ಪುನಃ ಈಗ ಅಕಾಡೆಮಿದ ಜವನೀರಾಯನ ಗಣೇಶ್ ಅಜ್ಜಿಲಮುಗೇರು ಚರಣ್ ಹೊಸಮನೆ ಅಭಿಲಾಷ್ ಶೆಟ್ಟಿ ತೋಕೂರು ಪಾಂಡ್ ಭಟ್ಕಲ ಬೊಕ ಯತೀಶ್ ಪಾನೀರ್ ಅಂಚ ಯುವಕರು ಬೈದಿರು ನಮ್ಮಡಿ ನಮ್ಮ ನರಿಂಗಾನದ ಅವಕಾಶ ಜೋಡ್ಕರೆ ಕಂಬಳಗ ಇನ್ನು ಗಿಡಯರ ಬೈದಿರು ನಮ್ಮ ಮೊರ್ಲದ ಇರೋನು ಗಿಡಯರ ಬೈದಿರು ಭಟ್ಕಳದಲ್ಲ ಪಾಂಡು ಆರು ಅಡ್ಡಬಲ ಇಡ್ ಗಿಡಯರ ಬೈದಿರು ಅಂಚಾದ ಏರುಗಿಡ ಪೆರೆ ಜನ ತಿಕ್ಕುನವೇ ಸಮಸ್ಯೆ ಆದಿತ್ತಂಡು ಆಂಡ ಈ ಸರ್ತಿ ಗುಣಪಾಲ ಕಡಂಬ ಬೊಕ್ಕ ಅರಣ ಬಳಗದಕ್ಲು ಅಕಾಡೆಮಿಡ್ ತರಬೇತಿ ಕೊರ್ನಿರ್ದಾತ್ರ ಒಂಜಾತು ಪೊಸ ಜವನಿರು ತಯಾರಾತೆರು ಅಕ್ಲೆಗ್ಲ ಈ ಸರ್ತಿ ಅವಕಾಶ ಕೊರ್ತು ಏರು ಗಿಡ ಪಾವನ ತಯಾರಿ ಕೊರೊಂದುಲ್ಲ ಪಂಡದ ಗಿರೀಶ್ ಆಳ್ವೇರು ಪೊಲವು ಕೊರಿಯರು ರಡ್ನೆ ಕುದಿ ಅಂಕಲ್ನ ಮೊರ್ಲದ ಇರ್ಲದ ಮರಣಿ ನಾಯರ್ದ ಇರುತ್ತ ನಾಯರ್ದ ರಡ್ಡಿ ಜೊತೆ ಇರೋನು ಗಿಡಯ ಇನಿ ಅಡ್ಡಪಲ ಒಂದ್ ಜೊತೆ ಬೆಳಿ ಪಾಡ್ದ ಇರು ಪಾಡ್ದೆ ಅಡ್ಡಪಲ ಗಿಡ ಹೊಡೊಂದಿಲ್ಲ ಅಂಚನೆ ನಾಯರೆಡ್ಲ ಇನಿ ಗಿಡಯ ಅಂಚಾದ ನೆಕ್ಸ್ಟ್ಗೆ ರೆಡ್ ಜೊತೆ ಇರು ಗಿಡ ಹೊಡೊಂದು ಒಂಜಿ ಆಸೆ ಉಂಡೆಂಕ್ಲಿ ಬೊಕ್ಕ ಪೂರೇರ್ನ ಸಾಕಾರೋಡು ಒಂಜಿ ಎಡ್ಡೆ ರೀತಿಡ್ ಆವಡು ಪನ್ಪ ಉದ್ದೇಶ ಬೊಕ್ಕ ಗಿಡವನ್ನಕ್ಲ ಜವನೀರು ಹೊಸ ಜವನೀರನೆಂಕ್ಲ ಆಯ್ಕೆ ಮಂತೊಂದಿಲ್ಲ ಹೊಸ ಬೇರೆ ಒಂಜಿ ಅವಕಾಶ ತಿಕ್ಕಲಕಲ ಆಪಂಡು ಬೊಕ್ಕ ಪ್ರಶಾಂತ್ ಕಾಜಿ ಅವ್ರಲಂಚನೆ ಈ ಕಂಬಳ ಎಡ್ಡೆ ಉಮೇದುಡಾರ್ ಒಂಜಿ ಈ ಕಂಬಳ ಪ್ರತಿ ಸರ್ತಿಲ ಬತ್ತ ಇನ್ನು ತೂವೊಂದು ಪತ್ತೊಂದು ಒಂಜಿ ಎಡ್ಡೆ ರೀತಿಡ್ ಆವಡು ಪನ್ಪನ ಒಂಜಿ ಉದ್ದೇಶಡು ಅರ್ಲ ಮಂತೊಂದುಲ್ಲೇರು ಅಂಚಾದು ಶಾಸಕರ್ಲ ಅಂದಿಕ್ಕು ಎಡ್ಡೆ ಉತ್ತೇಜನ ಕೊಡ್ದು ನನಾತ್ನೆ ತಂಜಿ ಅಭಿವೃದ್ಧಿ ಕಾರ್ಯ ಪೂರ ಆಯರುಂಡು ಅವ ಅತಿ ಶ್ರೀಗಡು ಮನ್ಪೂರ ಪನ್ಪಂಕ್ಲೆ ಭಾವನೆ ಉಂಡು ಅಂಚಾದ ನನಾತ್ ಎಡ್ಡೆ ರೀತಿ ಆದು ಆವಡು ಪನ್ಪ ಉದ್ದೇಶವು ನಮ್ಮ ತಂಕ್ಲೆನ ಏರುಲೆಲ್ನ ಗಿಡಪಾದು ಕರಿಸರ್ತಿ ಮೆಡಲ್ನ ಪಡೆತ ಸ್ಪೀಕರ್ ಯುಟಿ ಖಾದರ್ನ ಪ್ರೋತ್ಸಾಹಡ್ ನರಿಂಗಾನ ಕಂಬಳ ಪೊರ್ಲುಡೆ ನಡತೊಂದುಂಡು ಪಂಡದು ಬೆಳ್ಳಿಪಾಡಿ ಕೇಶವ ಮಾಂಕು ಭಂಡಾರ್ಲು ತೆರಿಪಾಯರು ಜನವರಿ 11 ತಾರೀಕಿಗೆ ಆಯ್ರಿತ್ತಿನಂಚಿನ ಕಂಬಳದ ಒಂಜಿ ಆಯ್ನ ಪೂರ್ವವಾದ ಒಂಜಿ ಸಿದ್ಧತೆ ದಯ ಪಂಡಾಗ ಎರು ಗಿಡದ ಎರಿಗೆ ಪ್ರಾಕ್ಟೀಸ್ ಕೊರ್ಪುನ ಈ ಏರಿಯಾದ ಒಂಜಿ ಜನಕಲೆಗೆ ಮಾತ್ರ ಒಂಜಿ ಪ್ರೋತ್ಸಾಹ ತಿಕ್ಕುನಂಚಿನ ಒಂಜಿ ಮಲ್ಲ ಕೆಲಸವನ್ನು ಮಲ್ಪೇರೆ ಈ ಕಂಬಳದ ವ್ಯವಸ್ಥಾಪಕರು ಬೇರೆ ಸಂತರು ಅಂಜನೆ ಮೋರ್ಲದ ಗಿರಿಶಣ್ಣೆ ಬೊಕ್ಕ ನಮ್ಮ ಕರುಣಾಕರ್ ಶೆಟ್ರು ಮೊಗಲ್ ಮಾತ ನೆಕ್ ಬಾರಿ ಒಂಜಿ ಪ್ರೋತ್ಸಾಹ ಕೊರದ್ದು ಒಂಜಿ ಎಡ್ಡೆ ರೀತಿ ನಡಪನ ಅಂಚಿನ ಒಂಜಿ ವ್ಯವಸ್ಥೆಗೆ ಬರ್ಪನ ಅಂಚಿನ ಒಂಜಿ ಸಾಧಿದ ಒಂಜಿ ಹಿನ್ನೆಲೆ ಅಂತ ಹೆಂಗೆ ತೋಜೊಂದುಂಡು ದಯಂತ ಪಂಡಾಗ ನಮ್ಮನ್ನ ಶಾಸಕರು ವಿಟಿ ಖಾದರ್ ಆರು ಈ ಊರುಡು ಈ ಊರ್ಗು ಮೂಜಿನ ವರ್ಷ 2 ವರ್ಷ ಆದ ಮೂಜಿನ ವರ್ಷದ ಕಂಬಳ ಮಲ್ದೇರು ಮಲ್ದನ್ನ ಒಂಜಿ ವ್ಯವಸ್ಥಿತೋಡು ಮಲ್ದೇರು ದಯ ಪಂಡಾಗ ಆರು ಒಂಜಿ ಸ್ಟಿಕ್ಕರ್ ಅದು ಈ ಊರದ ಜನಕ್ಕಲೆಗೆಲ್ಲ ಒಂಜಿ ಹೆಮ್ಮೆದ ಕೆಲಸ ದಯ ಪಂಡ ನಮ್ಮ ತುಳುನಾಡ್ದ ಈ ಕಂಬಳ ಕ್ರೀಡೆ ಅನ್ಪನ್ಪುನ ಒಂದೇ ತುಳುನಾಡ್ದ ತುಳುವೆರೆಗೆ ಒಂಜಿ ದುಂಬದ ಬಾರಿ ಒಂಜಿ ನಮ್ಮ ಹಿರಿಯಕಲ್ ಮಲ್ತೊಂದು ಬತ್ತಿಚ್ಚಿನ ಒಂಜಿ ಎಡ್ಡೆ ಕಂಬಳದ ಏರುಗಿಡ ಪೆರೆ ಗುಣಪಾಲ ಕಡಂಬೇರ್ನ ಅಕಾಡೆಮಿಡ್ ತರಬೇತಿ ಪಡೆಯಿನ ಚವನೇರು ಹೊಸಮನೆ ತರುಣ್ ಪೂಜಾರಿ ಗಣೇಶ್ ಅಜಿಲಮೊಗರು ತಂಕ್ಲೆನ ಅನಿಸಿಕೆಲೆನ್ ಪಟ್ಟೊಂಡೇರು ನಾನು ಹೊಸಮನೆ ಚರಣ್ ಪೂಜಾರಿ ಪಂಡದು ನಾನು 1.5 ವರ್ಷದ ಬುಕ್ಕ ಕಂಬಳಡ್ ಏರುಗಿಡ ಒಂದುಲ್ಲೆ ನಾನು ಫಸ್ಟ್ ಏರುಗಿಡದನ ಪಂಡ ಪೆರಂಗಾಲದಾಗಲ ಕಂಜಿಲು ಒಂಜುಲ್ಲ ಐನಿ ಗಿಡದಿನಿ ನಾನು ಬುಕ್ಕ ಈ ವರ್ಷನು ಕೂರ್ನಾಡು ಗುರ್ತು ಬಂಡಾರದ ಮನೆ ಸೋಮನಾಥ್ ನಾಯ್ಕರ್ನ ಎರ್ಲಿನ ಗಿಡಬೆ ಎನ್ನ ಬುದರ್ ಗಣೇಶ್ ಪಂತ್ ಎನ್ನ ಊರು ಅಜ್ಜಿಲಮೊಗೂರು ಎಂಕ್ ಫಸ್ಟ್ ಸಪೋರ್ಟ್ ಮಂತಿನ ಪನೋಲಿ ಬೈಲ್ ಬಂಡಾರದ ಮನೆ ಶಿವಾನಂದ್ ಕುಲಾಲ್ ಅಕ್ಲ ಟೀಮು ಎಂಗ್ಲ ಪನೋಲಿ ಬೈಲ್ ಮಸ್ತ್ ಸಪೋರ್ಟ್ ಮಂತೇರು ಅಂಚಾದ ಯಾನೊಂಜಿ ಏರು ಗಿಡಗಳು ಬಂಡ ಒಂಜಿ ಅಂಚ ಮಾನಿ ನಾಗನೆಲ್ಲ ಮಸ್ತ್ ಸಪೋರ್ಟ್ ಮಂತೇರು ಅವು ಟೀಮ್ಲ ಈ ಸರ್ತಿ ನಾಯರ್ದ ಮಲ್ಲ ನಮ್ಮ ಪಿತ್ರೋಡಿ ಕಲಾಬೈಲ್ ಗಿಡ ಒಂದುಲ್ಲೆ ಒಟ್ಟಾರೆಯಾದ 2025 ಜನವರಿ 11 ತಾರೀಕಿಗೆ ನರಿಂಗಾನಡ್ ನಡಪೆರೆ ಉಪ್ಪುನ ಲವಕುಶ ಜೋಡುಕರೆ ಕಂಬ್ಳಗ್ ಭರ್ಜರಿ ತಯಾರಿಲು ಆವೊಂದುಂಡು ಏರು ತಾಂಕಿನ ಯಜಮಾನಿರ್ನಕಲ್ಲ ಕಂಬ್ಳ ಕರೆಟು ಬತ್ತದು ತಂಕ್ಲನ ಏರ್ಲುಲೆಗ್ ಗಿಡಪು ನಕ್ಲೆಗ್ ಅಭ್ಯಾಸಡು ತೊಡಗಿಸಾದಿರು ಮೋರ್ಲದ ಗಿರೀಶ್ ಆಳ್ವೇರಂತೂ ಭರ್ಜರಿ ತಯಾರಿಡು ಉಲ್ಲೇರು ಕಂಬ್ಳ ಸಮಿತಿ ಗೌರವ ಅಧ್ಯಕ್ಷರು ಚಂದ್ರಹಾಸ್ ಶೆಟ್ಟಿ ಮೋರ್ಲಗುತ್ತು ಉಪಾಧ್ಯಕ್ಷರು ಮ್ಯಾಕ್ಸಿಮ್ ಡಿಸೋಜಾ ಕರುಣಾಕರ್ ಶೆಟ್ಟಿ ಮೋರ್ಲಾ ಸುಧಾಕರ್ ಆಳ್ವ ಮೋರ್ಲಾ ಸೋಮನಾಥ್ ನಾಯ್ಕ್ ಕುರ್ನಾಡುಗುತ್ತು ಇಂಚಿತ್ತಿ ಪ್ರಮುಖರು ಈ ಪೊರ್ತು ಒಡುಗೆತ್ತೇರು ಮುಖ್ಯದ ಬಂದಲೆ ಇಡಗ ಪೊಸಕೊಳದ ಇನ್ನಿತ ಸುದ್ದಿ ಗೊಂಚಲು ಮುಗಿತು ಒಂದಲ್ಲ ನಿರಂತರ ಸುದ್ದಿ ವಿಶೇಷತೆಗಳಿಗೆ ಅಪಲಾತು ಒಂದು ಪ್ಲೇ ಪೊಸಕೊರಲ್ 24/7